ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಸಾಯಿ ಸುಂದರಿ ಸೇವಾ ಟ್ರಸ್ಟ್ ಕೋಟೆಕಾರ್ ಮತ್ತು ಧ್ಯಾನ ಅಕಾಡೆಮಿ, ಧ್ಯಾನ ಸಂಗೀತ ಅಕಾಡೆಮಿ ಇವರ ಜಂಟಿ ಸಹಯೋಗದಲ್ಲಿ ಬಿಫೋರ್ ಸುದ್ದಿ ಚಾನೆಲ್ ಯಾಡಿ ಎಲ್ಲ 3 ಸಂಸ್ಥೆಗಳ ಒಂದು ಸಂಯೋಜನೆಯಲ್ಲಿ ಈ ಒಂದು ಕಾರ್ಯಕ್ರಮ, ಒಂದು ಕೃತಿ ಲೋಕಾರ್ಪಣೆ ಮತ್ತೊಂದು ಧ್ವನಿ ಸುರುಳಿ ಬಿಡುಗಡೆಯ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ತಾವುಗಳೆಲ್ಲರೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದೀರಿ. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಕೃತಿ ಕೋಟೆಕಾರಿನ ಮಾಂತ್ರಿಕ ಸಿದ್ಧಮರ್ದ ವೈದ್ಯ ಮತ್ತು ತುಳುನಾಡ ಬಿಲ್ಲವರ ಆರಾಧನೆಗಳು ಎಂಬ ಕೃತಿ ಬಿಡುಗಡೆಗೊಳ್ಳಲಿಕ್ಕಿದೆ. ಈ ಒಂದು ಕೃತಿಯ ಬರಹಗಾರರು ಬಹಳ ಮುಖ್ಯವಾಗಿ ರಮನಾಥ್ ಕೋಟೆಕಾರ್ ಅವರು ಬರೆದಿರುವಂತಹ ಈ ಒಂದು ಕೃತಿಯ ಬಿಡುಗಡೆ ಸಮಾರಂಭ ನಡೆಯಲಿಕ್ಕಿದೆ. ಜೊತೆಗೆ ಇದೇ ಕಾರ್ಯಕ್ರಮದಲ್ಲಿ ಅಮಿತ್ ಕುಮಾರ್ ಬೆಂಗ್ರೆ ಅವರು ರಾಗ ಸಂಯೋಜನೆ ಮಾಡಿದಂಥ ಬೊಳಂಗಾರ ತೊಡರು, ತುಳುನಾಡ ದೈವರಾಜ ಬಬ್ಬು ಸ್ವಾಮಿ ಇದರ ತುಳು ಹಾಡುಗಳ ತುಳು ಭಕ್ತಿ ಪದಗಳು ಧ್ವನಿ ಸುರುಳಿ ಬಿಡುಗಡೆಯ ಸಮಾರಂಭವನ್ನು ಕೂಡ ತಾವುಗಳೆಲ್ಲರೂ ಕೂಡ ವೀಕ್ಷಣೆ ಮಾಡಲಿಕ್ಕಿದ್ದೀರಿ. ಅದರ ಬಿಡುಗಡೆ ಸಮಾರಂಭ ಮತ್ತು ಲೋಕಾರ್ಪಣೆ ಸಮಾರಂಭ ಈ ಒಂದು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಕೃತಿ ಲೋಕಾರ್ಪಣೆ ಮತ್ತು ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳು ನಮ್ಮ ಜೊತೆಗಿದ್ದಾರೆ. ಹಲವಾರು ಮಂದಿ ಅತಿಥಿಗಳು ಕೂಡ ನಮ್ಮ ಜೊತೆಗಿದ್ದಾರೆ, ಗಣ್ಯರು ಕೂಡ ನಮ್ಮ ಜೊತೆಗಿದ್ದಾರೆ. ಇವತ್ತು ಈ ಒಂದು ಕೃತಿ ಬಿಡುಗಡೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಕೃತಿಯ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ಶ್ರೀಮತಿ ಶಶಿಲೇಖಾ ಅವರು, ನಿವೃತ್ತಿ ಪ್ರಾಂಶುಪಾಲೆ ಮತ್ತು ಲೇಖಕಿ ಕೂಡ ಆಗಿದ್ದಾರೆ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಮೇಡಮ್, ತಮಗೆ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತ. ಮೇಡಮ್ ಅವರನ್ನು ವೇದಾವತಿ ಅಮೀನವರು ಹೂ ನೀಡುವುದರ ಮೂಲಕ ಮತ್ತು ಅಭಿನಂದಿಸುವ ಮೂಲಕ, ಶಾಲು ಹಾಕಿ ಅಭಿನಂದಿಸುವ ಮೂಲಕ ಅವ್ರನ್ನ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕಾಗಿ. ಶಶಿಲೇಖಾ ಮೇಡಮ್ ನಿವೃತ್ತ ಪ್ರಾಂಶುಪಾಲರು, ವಿಮರ್ಶಕರು, ಜೊತೆಗೆ ಬಹಳಷ್ಟು ಕೃತಿಗಳನ್ನು ಬರೆದಿರೋರು ಕೂಡ ಹೌದು, ಲೇಖಕಿ ಕೂಡ ಆಗಿದ್ದಾರೆ. ತಮಗೆ ಹಾರ್ದಿಕವಾದಂಥ ಸ್ವಾಗತ ಮೇಡಮ್ ಈ ಕಾರ್ಯಕ್ರಮಕ್ಕೆ. ಅದೇ ರೀತಿ ಪುಸ್ತಕ ಬಿಡುಗಡೆ ಮಾಡುವವರು ಹಿರಿಯ ಸಂಶೋಧಕಿ, ನಿವೃತ್ತ ಶಿಕ್ಷಕಿ ಮತ್ತು ಲೇಖಕಿ ಶ್ರೀಮತಿ BM ರೋಹಿಣಿ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. BM ರೋಹಿಣಿ ಅವರನ್ನು ಆಶಾ ಕೋಟೆಕಾರ್ ಅವರನ್ನು ಅಭಿನಂದಿಸಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ. BM ರೋಹಿಣಿ ಅವರು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಮಾತ್ರವಲ್ಲ, ಲೇಖಕಿಯರ ವಾಚಕಿಯರ ಸಂಘಟನೆಯನ್ನು ಈ ಜಿಲ್ಲೆಯಲ್ಲಿ, ಇಡೀ ಕರಾವಳಿ ಕರ್ನಾಟಕದಲ್ಲಿ ಕಟ್ಟುವುದರಲ್ಲೂ ಕೂಡ ಅವರ ಒಂದು ಪಾತ್ರ ಇದೆ. BM ರೋಹಿಣಿ ಅವರು ಈ ಸಂದರ್ಭ ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ತಮಗೆ ಸ್ವಾಗತ ಮೇಡಮ್. ಅದೇ ರೀತಿ ಧ್ವನಿ ಸುರುಳಿಯನ್ನು ಬಿಡುಗಡೆ ಆಗ್ತಾ ಇದೆ. ಈ ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡ್ತಾ ಇರೋರು ನಮ್ಮ V4 ನ್ಯೂಸ್ನ ಮಾಲಕರು ಲಕ್ಷ್ಮಣ್ ಕುಂದರ್ ಅವರು ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಧ್ವನಿ ಸುರುಳಿ ಏನು ಬಿಡುಗಡೆ ಆಗ್ತಾ ಇದೆ, ಬಹಳ ಮುಖ್ಯವಾಗಿ ಧ್ವನಿ ಸುರುಳಿಗೆ ರಾಗ ಸಂಯೋಜನೆ ಮಾಡಿದಂಥ ಅದರ ಮೂಲ ಆದಂಥ ಅಮಿತ್ ಕುಮಾರ್ ಬೆಂಗ್ರೆ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಅಮಿತ್ ಅವರಿಗೆ ಹೂ ನೀಡುವ ಮೂಲಕ ಸ್ವಾಗತ ಮಾಡಬೇಕು. ಅಭಿಜಿತ್ ಕೋಟೆಕಾರ್ ಅವರು. ಶಾಸ್ತ್ರೀಯ ಸಂಗೀತದಲ್ಲಿ ಒಂದು ಹಂತದ ಸಾಧನೆಯನ್ನು ಮಾಡಿ ಮತ್ತೊಂದು ಹಂತದ ಸಾಧನೆಗೆ ಹೊರಟಿದ್ದಾರೆ ಅಮಿತ್ ಕುಮಾರ್. ಇಂಥ ಧ್ವನಿ ಸುರುಳಿ ಇನ್ನಷ್ಟು ಬರ್ತಾ ಇರಲಿ ಅಂತ ಮೊದಲಿಗೆ ನಾನು ಆಶಿಸ್ತಾ, ಈ ಒಂದು ಕಾರ್ಯಕ್ರಮದ ಮೂಲ ಬಿಂದು ಮತ್ತು ಒಂದೆಡೆಯಲ್ಲಿ ಗುರುಗಳು, ಎಲ್ರಿಗೂ ಸಂಗೀತ ಕ್ಷೇತ್ರಕ್ಕೆ ಗುರುಗಳು ಹೌದು, ಸಾಂಸ್ಕೃತಿಕ ಕ್ಷೇತ್ರವನ್ನು ಬೆಳೆಸಿದವರು ಕೂಡ ಹೌದು, ರಮಾನಾಥ್ ಕೋಟೆಕಾರ್ ಅವರು ಈ ಕಾರ್ಯಕ್ರಮದ ಕೇಂದ್ರ ಬಿಂದು. ಅವರನ್ನು ಹೂಗುಚ್ಚ ನೀಡುವುದರ ಮೂಲಕ ಸ್ವಾಗತ ಮಾಡಬೇಕು ಅಭಿಜಿತ್ ಅವರಿಗೆ. ಒಂದೆಡೆಯಲ್ಲಿ ಪುಸ್ತಕವನ್ನು ಲೋಕಾರ್ಪಣೆ ಮಾಡುವುದು, ಮತ್ತೊಂದೆಡೆಯಲ್ಲಿ ಧ್ವನಿ ಸುರುಳಿ ಬಿಡುಗಡೆ. ಈ ಕಾರ್ಯಕ್ರಮ ಏನು, ಪುಸ್ತಕ ಏನು, ಧ್ವನಿ ಸುರುಳಿ ಏನು ಅನ್ನೋದರ ಬಗೆಗೆ ನಿಮಗೆ ಅದರ ಒಂದಷ್ಟು ಪ್ರಾಸ್ತಾವಿಕ ಮಾತುಗಳನ್ನು ಆಡ್ತಾ ಇದ್ದಾರೆ ಬೆನೆಟ್ ಜಿ ಅಮ್ಮಣ್ಣ ಅವರು. ಸರ್, ದಯವಿಟ್ಟು. ಸಾಯಿ ಸುಂದರಿ ಸೇವಾ ಟ್ರಸ್ಟ್ ಕೋಟೆಕಾರ್, V4 ಚಾನೆಲ್ ಮತ್ತು ಧ್ಯಾನ ಸಂಗೀತ ಅಕಾಡೆಮಿ 3 ಸಂಸ್ಥೆ ಸೇರಿ 2 ಕಾರ್ಯಕ್ರಮ ಈಗಾಗಲೇ ಹೇಳಿದ್ದಾರೆ. ಬೆಳಕಿನ ಹಬ್ಬವನ್ನು ನಾವು ಇಡೀ ಲೋಕ ಆಚರಿಸ್ತಾ ಈ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾರೆ. ವಿಶೇಷವಾಗಿ 2 ಮುಖ್ಯ ವ್ಯಕ್ತಿಗಳು ನಮ್ಮಲ್ಲಿದ್ದಾರೆ, ರಮನಾಥ್ ಕೋಟೆಕಾರ್ ಮತ್ತು ಅಮಿತ್ ಬೆಂಗ್ರೆ. ಒಬ್ಬರು ಸಾಹಿತ್ಯ, ಒಬ್ಬರು ಸಂಗೀತ.
ವಿಶೇಷವಾದ ಕಾರ್ಯಕ್ರಮಕ್ಕೆ ಸೇರಿಕೊಂಡಿದ್ದಾರೆ. ಅದಲ್ಲದೆ ಅವರ ವಿಶೇಷವಾಗಿ ರಮಣತ್ ಕೋಟೆಗೌರಿ ಅವರ 4ನೇ ಕೃತಿ ಇವತ್ತು ಬಿಡುಗಡೆ ಆಗುವಂಥದ್ದು. ಮತ್ತು ಇವರು ಸಂಗೀತ ಸೈಜನಾಡು CD ಮಾಡ್ತಾ ಇದ್ದರು. ಅವರು ಸಂಗೀತ ಕ್ಷೇತ್ರದಲ್ಲಿ ಇದ್ದಾರೆ. CD ಬಿಡುಗಡೆ ಮಾಡೋದು ಅಥವಾ ಇಂಥ ಒಂದು ಕಾರ್ಯಕ್ರಮ ಮಾಡೋದು ಪ್ರಥಮ ಅಂತ ಹೇಳಿದ್ದಾರೆ. ಹಾಗೆ ವಿಶೇಷವಾಗಿ ಇದರಲ್ಲಿ ಬಿಡುಗಡೆ ಮಾಡುವಂಥ ಮೇಡಮನ್ನು ಪರಿಚಯ ಮಾಡಿದ್ದಾರೆ ಅವರು. ಮತ್ತು ಪುಸ್ತಕ ಪರಿಚಯ ಮಾಡೋರಿದ್ದಾರೆ. ಅದಲ್ಲದೆ ಪುಸ್ತಕಕ್ಕಾಗಿ ಕೆಲಸ ಮಾಡಿದ್ದಾರೆ. ಮುಖಪುಟ ಬರೆದಂಥ ಶ್ರೀಯುತ ಜಾನ್ ಚಂದ್ರರವರಿದ್ದಾರೆ. ಅವರು ಸೆಂಟ್ ಅಲೋಸಿಸ್ ಕಾಲೇಜಲ್ಲಿ ಡ್ರಾಯಿಂಗ್ ಟೀಚರ್ ಆಗಿ ಹಾಗೆ ಕಾರ್ಟೂನಿಸ್ಟ್ ಆಗಿ ಎಲ್ಲರಿಗೂ ಗೊತ್ತಿದ್ದ ಒಂದು ವ್ಯಕ್ತಿ ಅವರ ಪರಿಚಯ ಅವರು. ಹಾಗೆ ಆನಂತರ ರಾಜೇಶ್ ಕದ್ರಿ ಅವರಿದ್ದಾರೆ. ಅವರು ಶಾಲೆಯ ಹೆಸರು ರಾಮಾಶ್ರಮದು ಕಾಲೇಜಿನ ಪ್ರಾಂಶುಪಾಲರ್ ಆಗಿದ್ದಾರೆ ಮತ್ತು ಅಡ್ಮಿನಿಸ್ಟ್ರೇಟರ್ ಸಹ ಆಗಿದ್ದಾರೆ. ಹಾಗೆ ಅವರು ಮುನ್ನುಡಿ ಬರೆದವರು. ಅವರು ಚಿತ್ರ ಬರೆದವರು, ಮುಖಪುಟ ಚಿತ್ರ ಬರೆದವರು, ಅದು ಮುನ್ನುಡಿ ಬರೆದವರು. ಹಾಗೆ ನಮ್ಮ ಬೆಳ್ಳೆಯವರಿದ್ದಾರೆ. ಬೆಳ್ಳೆಯವರ ಅವರ ಟೀಮ್, ಅವರ ಸಂಶೋಧನಾ ಟೀಮಲ್ಲಿ ಅವರ ಆತ್ಮೀಯ, ಇವರು ಸಹ ಸಂಶೋಧನಾ ಟೀಮಲ್ಲಿ ಮತ್ತೊಂದು ನಾನು ಟೀಮಲ್ಲಿದ್ದ ಅವರ ಪುಸ್ತಕದ ಬೆನ್ನುಡಿ ಬರೆದವರು. ಅವರು ಮುನ್ನುಡಿ ಬರೆದವರು, ನಾನು ಬೆನ್ನುಡಿ ಬರೆದು ಅವ್ರ ಮುಖಚಿತ್ರ ಬರೆದವರು. ಹಾಗೆ ಮತ್ತು ಕುಟುಂಬದವರು, ಅವರ ಸೇವಾ ಟ್ರಸ್ಟ್ನ ಕುಟುಂಬದವರೆಲ್ಲರೂ ಆತ್ಮೀಯರು ಬಂದಿದ್ದಾರೆ. ಇವರ ಯಜಮಾನರು ಬಂದಿದ್ದಾರೆ, ಮೇಡಮ್ ಯಜಮಾನರು ಬಂದು ಅವರ ಆತ್ಮೀಯರು ಹೆಚ್ಚಿನ ಅವರ ಕುಟುಂಬದಲ್ಲಿ ಸೇರಿ ಒಂದು ಈ ಕಾರ್ಯಕ್ರಮ. ಹಾಗೆಯೇ ಅವರ ಬೆಂಗ್ರೆ ಅವರ ಹಿತೈಷಿಗಳು, ಅವರ ಆತ್ಮೀಯರು ಬಂದಿದ್ದಾರೆ. ನಾನು ತಮಗೆಲ್ಲರಿಗೆ ಈ ಮತ್ತೊಮ್ಮೆ ಸ್ವಾಗತ ಹೇಳ್ತೇನೆ. ಈ 2 ಕಾರ್ಯಕ್ರಮವನ್ನು ಈ V4 ಚಾನಲಲ್ಲೇ ಮಾಡಬೇಕು ಅಂತೇಳಿದರೆ ಒಂದು ಹೆಸರಾಂತ ಚಾನೆಲ್, ಭಾಷೆ, ಸಾಹಿತ್ಯ, ಸಂಸ್ಕೃತಿಯಲ್ಲಿ ತುಳುನಾಡಿನಲ್ಲಿ ಒಂದು ವಿಶೇಷ ಸೇವೆ ಮಾಡುವಂಥ ಈ ಚಾನಲ್ನಲ್ಲಿ ಮಾಡಬೇಕು ಮತ್ತು ಲೋಕಕ್ಕೆ ಪ್ರಚಾರ ಮಾಡಬೇಕು. ಮತ್ತು ಈ ಬುಕ್ಕಿನ ಪರಿಚಯ ಮತ್ತು CD-ಯ ಸಂಗೀತ ಮತ್ತು ಸಾಹಿತ್ಯ, ಇದು ಸಾಹಿತ್ಯ ಮತ್ತು ಸಂಗೀತ ಈ 2 ಕಾರ್ಯಕ್ರಮ ಇಲ್ಲೇ ಮಾಡಬೇಕಂತೇಳಿ ಅವರ ಟ್ರಸ್ಟ್ನವರ ಮತ್ತು ನಮ್ಮ ಸಂಗೀತ ಮಾಡಿದವರದ್ದು ಒಂದು ಉದ್ದೇಶ ಇತ್ತು. ಹಾಗೆ ಈ ಟೀಮ್ 3 ಸಂಸ್ಥೆಗಳು ಸೇರಿಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೆ. ಈಗ ಕೃತಿ ಲೋಕಾರ್ಪಣೆ ಮತ್ತು ಧ್ವನಿಸುರುಳಿ ಬಿಡುಗಡೆ ಸಮಾರಂಭಕ್ಕಿಂತ ಮೊದಲು ಪ್ರಾರ್ಥನೆಯನ್ನು ನಾವು ಹಾಡಬೇಕು. ಪ್ರಾರ್ಥನೆಯ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿತದೆ. ಅಮಿತ್ ಕುಮಾರ್ ಬೆಂಗ್ರೆ ಒಂದು ಪ್ರಾರ್ಥನೆಯನ್ನು ಹಾಡುವುದರ ಮೂಲಕ ಮತ್ತೆ ಕಾರ್ಯಕ್ರಮಕ್ಕೆ ಮುಂದಕ್ಕೆ ಸಾಗೋಣ. ನಮೋ ನಮೋ ಗಣೇಶಾಯ ವಿಘ್ನೇಶಾಯ ನಮೋ ನಮಃ ವಿನಾಯಕಾಯ ವೈತುಭ್ಯಂ ವಿಕೃತಾಯ ನಮೋ ನಮಃ ಓಂ ಗಂ ಗಣಪತಯೇ 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 ನಮಃ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಗೌರಿ ನಂದನ ಗಜವದನ ಗೌರಿ ನಂದನ ಗಜವದನ ಶೌರಿ ಪೂಜಿತ ಗಜಾನನ ಶೌರಿ ಪೂಜಿತ ಗಜಾನನ ಸುರನರ ಸನ್ನುತ ಗಜವದನ ಸುರನರ ಸನ್ನುತ ಗಜವದನ ಹರಿಹರ ಬ್ರಹ್ಮನುತ ಗಜಾನನ ಹರಿಹರ ಬ್ರಹ್ಮನುತ ಗಜಾನನ ಓಂ ಗಂ ಗಣಪತಯೇ ನಮಃ 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 ಓಂ ಗಂ ಗಣಪತಯೇ ನಮಃ. ಧನ್ಯವಾದ. ಈಗಾಗಲೇ ಬೆನರ್ಜಿ ಅಮ್ಮಣ್ಣವರು ಕೃತಿಯ ಹಿಂದಿರುವವರ ಬಗೆಗೆ ನಿಮಗೆ ಪರಿಚಯವನ್ನು ಮಾಡಿದ್ದಾರೆ.
ಈ ಒಂದು ಕೃತಿಯ ಬಗೆಗೆ ಏನು ಈ ಕೃತಿ ಅನ್ನೋದರ ಬಗೆಗೆ ನಮ್ಮ ಮುಂದೆ ಅದರ ಪರಿಚಯವನ್ನು ನೀಡಲಿಕ್ಕಿದ್ದಾರೆ ಶ್ರೀಮತಿ ಶಶಿಲೇಖಾ ಮೇಡಮ್. ದಯವಿಟ್ಟು ಕೃತಿ ಪರಿಚಯವನ್ನು ಮಾಡಬೇಕು. ಮಾತೆರೆಗ್ಲ ಸೊಲ್ಮೇಲು ಸಾಯಿ ಸುಂದರಿ ಸೇವಾ ಟ್ರಸ್ಟ್ V4 ಚಾನೆಲ್ ಬೊಕ ಧ್ಯಾನ ಸಂಗೀತ ಅಕಾಡೆಮಿ ಇಂದು ಮೂಜಿ ಸಂಸ್ಥೆಲನ ಸೇರಿಗೆಡು ಇನಿ ನಡಪುನಂಚಿನ ಈ ಕೃತಿ ಬಿಡುಗಡೆಲ ಧ್ವನಿ ಸುರುಳಿ ಬಿಡುಗಡೆಗಳ ಈ ಕಾರ್ಯಕ್ರಮಗೂ ಇಡೆ ಬೈದಿನಂಚಿನ ಮಾತ ಮಲ್ಲಕ್ಲೆಗ್ಲ ಸೊಲ್ಮೆ ಸಂದಾವೆ. ಯಾನ್ ಇನಿ ರಮನಾಥ ಕೋಟೆಕಾರನ ಕೃತಿತ ಬಗ್ಗೆ ಒಂದು 2 ಪಾತೆರ ಪನ್ನೀರು ಇಲ್ಲೇ ಬಂದುಲೆ ಯಾನ ಆ ಪಾತೆರ ಪನ್ಪುನೇರ್ ದುಂಬು ಒಂಜಿ ವಿಷಯ ಎಲ್ಲಿಯ ವಿಷಯ ಎನ್ನ ಪರ್ಸನಲ್ ನಿಕ್ಲಿದ ಶೇರ್ ಮಲ್ಪೆ. ಯಾನ್ ಎಲ್ಲಿಯಪ್ಪನಾಗ ಎನ್ನ ಅಮ್ಮ ಒಂಜಿ ತೆಕ್ಕರದ ಇನ್ನಿನ ಅರ್ದಿತ್ತೇರು ಇಲ್ಲ ಬೆರ್ತಲೆ ಅವದಾನೆ ಆತಂದ್ರೆ ಇಡೀ ಸೊರ್ಕುದು ಇಡೀ ಆತು ವಾಟಾರ ಪೋತುಂಡು ಐಟು ದೈನಿಲ್ಕೆ ಇರೆ ಅಂಡ ಒಂಜಿಲ ಕಾಯಿ ಆಯ್ಜಿ ಅಮ್ಮ ಕಾತೊಂದೇ ಇತ್ತರು ಕಾಯಿ ಬರ್ಕೊಂಡು ಇಲ್ಲ ಬಕ್ಕ ಸಾಯ್ತೊಂದು ಬತ್ತು ನಾವು ಐದು ಬಕ್ಕ ದಾನೆ ಅಂಡು ಒಂದು ಸೈತನತ್ತ ದೆಪ್ಪುಗ ಬಂದ ಅಮ್ಮ ದೆಪ್ಪೆರ ಪುನಗ ದಾದ ತೂಪಿಂದೆ ಈತ ಮಲ್ಲ ತೆಕ್ಕರೆ ಒಂಜಿ ಪಂತಿದಾಡಿಟ್ಟಿತ್ತು ಇಂದೆ ಐಕ್ ಪನ್ಪಿನಿ ಎಲೆ ಮರೆಯ ಕಾಯಿ ನಮ್ಮ ರಮನಾಥ್ ಕೋಟೆಕಾರ ಅವೇ ಜಾತಿಗೆ ಸೇರಿದಿನಾರು. ಇನಿ ಆರ್ನ ಈ ಪುಸ್ತಕದ ಬಗ್ಗೆ 2 ಪಾತೆರ ಪನ್ಪಿನ ಎಂಕ್ ಭಾರಿ ಸಂತೋಷದ ವಿಷಯ. ಐಕ್ 2 ಕಾರಣ ಉಂಡು. ಒಂಜಿ ಕಾರಣದಾದ ಪಂಡ ಇಂಚಿತ್ತಿನ ಒಂಜಿ ಮಹತ್ವವಾಯಿನ ಪುಸ್ತಕ, ಸಂಗ್ರಹ ಯೋಗ್ಯ ಪುಸ್ತಕ, ಅಧ್ಯಯನ ಮಲ್ತು ಬರೆತಿನ ಪುಸ್ತಕ ದೇನು ಈ ನೆವನೊಡಾಂಡ್ಲ ಓದುನ ತೆರಿಯುನ ಅರ್ಥ ಮಲ್ಪುನ ಎನ್ನ ಮೈಟ್ ಸೇರ್ಸಾವನ ಇಂಚಿನ ಒಂಜಿ ಅವಕಾಶ ಇಂಕ ತಿಕ್ಕಂಡು ಪನ್ಪಿನ ಒಂಜಿ ಸಂತೋಷ. ಅವು ಅತ್ತಂದೆ ಇಂಚಿನ ಒಂಜಿ ಎಲೆಮೆರೆ ಕಾಯಿ ಒಂಜಿ ತಪಸ್ವಿ ಯಾರು ಅಂತೂ ಲೆಕ್ಕ ಒಂಜಿ ಯೋಗಿ ಲೆಕ್ಕ ಕೆಲಸ ಮಲ್ತಿನಾರು ವಾ ಪ್ರಚಾರಗಳ ವಾ ಪುಗರ್ಮೆಗಳ ಪೋಂದೆ ಸೈಲೆಂಟ್ ವರ್ಕರ್ ಅರೇನ ಬಗ್ಗೆ ಒಂಜಿ 2 ಪಾತೆರ ಪನ್ಪಿನವುಲ ಎಂಕ್ ಭಾರಿ ಸಂತೇಸದ ವಿಷಯ. ಅಂಚ ಕೃತಿತ ವಿಷಯ ಪನ್ಪಿನದ್ದು ಒಂಜಿ 2 ಪಾತೆರ ಅರ್ನ ವಿಷಯ ಯಾನ್ ಪನೋಡೆ ಅಂಚ ಅರ್ನ ವಿಷಯ ಒಂಜಿ 2 ಪಾತೆರ ಪನಿಯರೆ ಇಷ್ಟಪಡ್ಪೆ. ಆರೇನು ಯಾನ್ ಸುರೂ ತುಯ್ನಿ ನಮ್ಮ ಬೊಂಬೈದ ಬಾಬು ಶಿವ ಪೂಜಾರ್ಲೆನ ಒಂಜಿ ಪುಸ್ತಕ ಬಿಲ್ಲವ ಗುತ್ತು ಐಕೊಂಜಿ ತಂಡ ಕಟ್ಟದಿತ್ತೇರಾರು ಕ್ಷೇತ್ರ ಕಾರ್ಯ ಮಲ್ಪೆರೆ ಐಟ್ ಆರ್ಲ ಒಂಜಿ ಮೆಂಬರ್ ನಮ್ಮ ಮೂಡುಬೆಳ್ಳೆ ನಮ್ಮ ರೋಹಿಣಿ ಮಾತ ಮೆಂಬರ್ಸ್ ಅಪಗ ತೂತೀನಿ ಆನಾರೇನು ಅಂಡ ಆರ್ನ ಒಂಜಿ ವ್ಯಕ್ತಿತ್ವ ಆಡು ಆರ್ನ ಒಂಜಿ ಜ್ಞಾನ ಆವಡು ಆರ್ನ ಒಂಜಿ ಅಧ್ಯಯನಶೀಲತೆ ಆವಡು ಇಂಕ್ ದಾಲ ಗೊತ್ತಿಜಂಡು. ಆ PVS ಬಿಲ್ಡಿಂಗ್ದ ಗ್ರೌಂಡ್ ಫ್ಲೋರ್ಡು ಒಂಜಿ ಎಲ್ಲ ಶಾಪ್ ಫೋಟೋ ಫ್ರೇಮ್ ಪಾಡ್ನ ಐತ ಮಾಲಕರಾಯಿನ ಈ ನರಮಣಿ ಈತೊಂಜಿ ಮಲ್ಲ ಗ್ರಂಥ ಈತೊಂಜಿ ಕಲೆಕ್ಷನ್ ಆಫ್ ವರ್ಕ್ ಈತೊಂದು ಅಧ್ಯಯನ ಮಲ್ತದೇರು ಬಂದಾಗ ಅವು ಪಕ್ಕೋಗಿ ನಂಬೇರ ಆಪುಜಿ ಆಂಡ ಆರು ಮಲ್ತು ತೋಜಾದೇರು ಅವೇನು ಮಲ್ತು ತೋಜಾದೇರು ಆ ಒಂಜಿ ಎಂಚಿನ ಬಂದ್ಬನಿ ಸರಳಾತಿ ಸರಳ ಸೀದಾ ಅಂಚಿತ್ತಿ ಪಾಪದ ಜನ ಬಂದ್ಬಂದು ತುಲ್ಟು ಪಾಪದ ಜನ ಅಂಚಿತ್ತಿ ನರಮಾಣಿಯನ ಪಿರಾವುಡಿತ್ತಿನ ಆ ಅಧ್ಯಯನಶೀಲತೆ ಆ ಕಮಿಟ್ಮೆಂಟ್ ಆ ಒಂಜಿ ನಿಷ್ಠೆ ಆ ತಾಳ್ಮೆ ಇಂದು ಮಾತ ಅವು ಪಾತೆರಗು ತಿಕ್ಕಂದು ಅವೇನು ತೆರಿಯೋಡಾಂಡ ನಮ್ಮ ಮಾತ ಪುಸ್ತಕನ ಅವೇನು ಪರ್ಚೇಸ್ ಮಲ್ತು ಓದನ್ನ ಮಾತ್ರ ನಂಗೆ ಅದನ್ನ ವೈವಿಧ್ಯತೆ ಆ ಬೂಕದ ವೈವಿಧ್ಯತೆ ಪೂರ ಗೊತ್ತಾಗ್ತದೆ. ಬೊಕ್ಕ ಆ ಪುಸ್ತಕಡು ದಾದ ಮಲ್ತದೇರು ಬಂದಿನ ಬ್ರೀಫ್ ಆದ ಪನೋಡಿ ಆ ಪುಸ್ತಕದ ಪಿರಾವುಡು ಒಂಜಿ 30 ವರ್ಷದ ಕೆಲಸ ಉಂಡಾರ್ನ 10 ವರ್ಷ ಬೇಸಲ್ ಮಿಷನ್ದು ಕೆಲಸ ಲೈಬ್ರರಿ ಕೆಲಸ ಮಲ್ದಿನ ಯಾನೇ ತೂತೆ ಅಂಚಿನ ಕೆಲಸ ಮಲ್ದೇರು ಊರೂರು ತಿರುಗಿದು ಹಳ್ಳಿ ಹೋದು ಅಲ್ಪ ಇತ್ತಿನ ಪೂರಾ ಒಂದು ಎಂಚನೆ ದೇವಸ್ಥಾನ ಗರೋಡಿಲು ಮಾತಪೋದು ಅಲ್ತರ್ದು ಮಾಹಿತಿ ಸಂಗ್ರಹ ಮಲ್ತದು ಅವು ಅತ್ತಂದೆ ಆ ಹಳ್ಳಿದ ಪ್ರಾಯದಕ್ಲೇನು ಸಿಕ್ಕದು ಅಕಲ್ನ ಧ್ಯಾನನು ದೇತೊಂದು ಅವೇನು ರೆಕಾರ್ಡ್ ಮಲ್ತದು ಅವೇನು ತುಳುಡ್ದು ಕನ್ನಡಗೂ ಕಂತದು ಈ ಭೂತಲ್ಲೇನ ಪೂರ ಪಾರ್ದನೆಲ್ಲ ಸನ ಆ ಪುಸ್ತಕಗಳು ಕೊಡ್ತೇರು. ಆ ಪುಸ್ತಕ ನಿಜವಾದ ಒಂಜಿ ಸಂಗ್ರಹ ಯೋಗ್ಯ ಮಾತ್ರ ಇತ್ತು ಐಕ್ ಸಾಮಾಜಿಕ ಮನ್ನಣೆ ಬರೋಡೊಂದು ಯಾನ್ ಬಯಕುವೆ ಎನ್ನ ಮನದುಂಬಿನ ಒಂಜಿ ಅಭಿನಂದನೆಯನ್ನು ಅರೆಗೂ ಕೊರೊಂದುಲ್ಲೆ. ನನ್ನಲಾತ್ ಪುಸ್ತಕಾರಣ ಕೈಟ್ ಬರಾಡಿಂಚಿನ ಅಂದು ನಮ್ಮ ಕೋಟೆಗಾರನ ಸಂಗತಿ ಈತೆ ತುಲೆ ನನ್ನೆಲ್ಲ ಉಂಡು ಪನಿಯರೆ 6 MA ಪದವಿದಾರೆ
ಮೈಸೂರು ಯೂನಿವರ್ಸಿಟಿದ MA ಪದಿರಿದ್ದಾರೆ ಅವು ಪಂಡೋನು ಜೇರಾರು ಒಲ್ಲ ಅವು ಅತ್ತಂದೆ ಯಾನ್ಲ ತೂತೆ ಎನ್ನ ಜೋಕುಲು ಅವಳು ಸಂಗೀತ ಕ್ಲಾಸಿಗೆ ಬಂದಾಗ ಆರು ಕಲ್ಪ ಹೊಂದಿತ್ತಿನ ತೂತೆನು ಒಂದು ಹಾರ್ಮೋನಿಯಂ ತಬ್ಲೇಡು ಆರು ಪರಿಣತಿ ಮಲ್ತದು ಐಟ್ ಶಿಕ್ಷಕರಾದು ಪರೀಕ್ಷಕರಾದು ಆರು ಪುಣೆತಿನಾರು ಅವು ಅತ್ತಂದೆ ಈ ನೆಟ್ ಸಾಹಿತ್ಯಡ್ಲ ಆರು ಕೈಪಾಡ್ದೇರು ಕಡುಮುಚ್ಚಿ ಬುಕ್ ಬರೆತೇರು ಬಾಸೆಲ್ ಮಿಷನ್ ಮತ್ತು ಬಿಲ್ಲವರು ಒಂದು ಅಧ್ಯಯನ ತುಳುನಾಡಿನ ಬಿಲ್ಲವರು ಒಂದು ಅಧ್ಯಯನ ಈ 2 ಪುಸ್ತಕಗಳು ಐತನೇ ಜಾಗ ಬತ್ತಂದ ಅವು ಅವೊಂಜಿ ಆಕಾರ ಗ್ರಂಥದ ಲೆಕ್ಕನೆ ಆತಂದೆ ಅವಲ ತಂದೆ ಆರು ಸಮಾಜ ಸೇವೆಡ್ಲ ಕೈಪಾಡ್ದೇರು ಅನೇಕ ಸಂಘ ಸಂಸ್ಥೆಗಳು ಆರು ತೂಲೆನಿಗಳು ತೂನ ಗೊತ್ತಾಪ್ನ ಅದೇನು ತೂನಗ ಸಂಘ ಸಂಸ್ಥೆಗಳು ಸದಸ್ಯ ಆದು ಆಯ್ತ ನಿರ್ದೇಶಕರಾದು ಆರು ಕೆಲಸ ಮಾಡಿದ್ರು ಅಂಡ ಓಲ್ಲ ತೋಜಾ ಹೊಂದಿದ್ದೀರು ಇಂಚಿನ ಐಕ್ಯಾನ್ ಎಕ್ಸಾಂಪಲ್ ಕೊರ್ನಿ ಎಲೆ ಮರೆಯ ಕಾಯಿ ಬಂದು ಆ ಎಲೆ ಮರೆಯ ಕಾಯಿ ಲೆಕ್ಕ ಒಂಜಿ ತಪಸ್ವಿ ಲೆಕ್ಕ ಆರು ಕೆಲಸ ಮಾಡ್ತಿದ್ದೀರು ಅರೇನ ಈ ಕೆಲಸಗೂ ಖಂಡಿತವಾದ ನಂಗೆ ಒಂಜಿ ಸಾಮಾಜಿಕ ಮನ್ನಣೆ ಬರೋಡು ಅರೆಗೆ ಗೌರ್ಮೆಂಟದ ಪ್ರಶಸ್ತಿಲ ಬರೋಡು ಒಂದು ಬಯಕುವೆ ನಮ್ಮ ಮಾತು ಅರೆಗೆ ಮಾತೆರ್ನ ಪರವಾದ ಅರೆಗೆ ಅಭಿನಂದನೆ ಸಲ್ಲಿಸಾವೆ ನನ್ನ ಆ ಕೃತಿತ ಬಗ್ಗೆ ಒಂದು 2 ಪಾತ್ರ ಪನ್ಪೆ ಆ್ಯಕ್ಚುಲಿ ನಾನು ತುಳುಟು ಹಿಂಗೆ ಆತು ಪೊಲ ಬಿಜ್ಜಿ ಪಾತೆರ್ದು ಕನ್ನಡೋಡೆ ಪಾತ್ರ ಅಂತಿನ ಅಂಚಾದು ಒಂತೆ ತುಳುಟು ಪಾತೆರುವೆ ಬೊಕ್ಕ ಒಂತೆ ಆಯ್ತಾ ಹೈಲೈಟ್ಸ್ ಉಂಡದೆ ಪುಸ್ತಕದ ಹೈಲೈಟ್ಸ್ ಬಂದ ಮೇನ್ ಪಾಯಿಂಟ್ಸನ್ನು ಏನು ಬರೆ ಒಂದು ಬೈದೆ ಅವೇನು ನಿಕ್ಲ ಇದು ಪ್ರೆಸೆಂಟ್ ಮಲ್ಪೆ ಬಾಸೆಲ್ ಮಿಷನ್ ಥಿಯೋಸಾಫಿಕಲ್ ಕಾಲೇಜ್ದ ಲೈಬ್ರರಿ ಬೊಕ್ಕ ಅಲ್ತ ಪತ್ರಗಾರೋಡು ಮಸ್ತ್ ಸಾಧಾರಣ ಸುಮಾರು ವರ್ಷ ಆರು ಆಯ್ತಾ ಅಧ್ಯಯನ ಮಾಡ್ತಿದ್ದೇರು ಆಯ್ತು ಪುನಃ ಪುಸ್ತಕಲೇನ ಬೊಕ್ಕ ತುಳು ಅಕಾಡೆಮಿಗೆಲ್ಲ ಪೋತೇರು ಅವಲ್ಲ ಆರು ಪುಸ್ತಕದ ಒಂದು ಆಯ್ತಾ ಸ್ಟಡಿ ಮಾಡ್ತಿದ್ದೇರು ಆತ್ಯತ್ ಆ ಪುಸ್ತಕಗಳು ಸಾಧಾರಣ 40 ಆರ್ಟಿಕಲ್ಸ್ ಉಂಡು ಬಿಡಿ ಆದ ಬೇತೆ ವಿಷಯಗಳು ತೂನಗ ಅಗಾಧವು ಅಯ್ಯೋ ಈತು ಬರೀತಾರ ಇಂಚಲ ಉಂಡ ಬಂದು ನಮ್ಮ ಆಶ್ಚರ್ಯ ಪಡಿಪಿಲಕ್ಕ ಉಂಡವು ಅವು ಅತ್ತಂದೆ ಕಡೆ ಪಂಡ್ಲಕ್ಕ ಆರು ಐಕಾತ ಏತು ಕುಣಿತೇರು ಬಂಡ ಸಾಧಾರಣ ತುಳುನಾಡದ ಮೂಲೆ ಪೂರ ಪೋತೇರು ಹೋದು ಆ ಗರಡಿಲೇನು 214 ಗರಡಿ ಉಂಡು ಆ ಗರಡಿಲೇನು ದೇವಸ್ಥಾನನು ಪೂರ ಐತ ಕೆತಕ್ಕದು ಐತ ಹಿಸ್ಟ್ರಿ ದೇತದೇರು ಆ ಪ್ರಾಯದ ಅಕ್ಲೆ ತಿಕ್ಕದು ಅಕ್ಲೇನು ಪಾತೆರ್ಪಾದು ಅಕ್ಲೆನ ಪಾತೆರ ರೆಕಾರ್ಡ್ ಮಲ್ತದು ಅವು ತುಳು ಟುಪ್ಪುಂಡು ಪಾರ್ದನಲು ಅವೇನು ಕನ್ನಡಗೂ ಅನುವಾದ ಮಲ್ತದು ಇಂಚ ಮಾತ ವಾವ ನಮ್ನೆಡೆ ಪುಣೆ ರಾಪಣ ಪೂರ ಪುಣೆ ತೆರ್ರಾರು ಅಂಚಾದು ಇತ್ತೆ ತುಲೆ ಅಂಚಿನ ಪುಸ್ತಕ ನಮ್ಮ ಅವೇನು ದೆತ್ತೊಂದು ಓದೋಡು ಅಂಚಾದು ಮಾತೆರ್ಲ ನಮ್ಮ ಅಂತ ಡೀಟೇಲ್ ಅನ್ಕೊಡ್ಪೆ ಮುಖ್ಯವಾದ 40 ಆರ್ಟಿಕಲ್ಸ್ ಉಂಡಾಯ್ತು ಐಟು ಮೂಜಿ ಮಲ್ಲ ಬೊಕ್ಕ ಒರಿನ ಅಂತ ಇಲ್ಲ ಕೆಲವು ಬಜಿ ಇಲ್ಲ ಆಂಡ ಮಾತಲ್ಲ ಮಹತ್ವಪೂರ್ಣ ಆಯ್ನ ಸುರೂತ ಆರ್ಟಿಕಲ್ ಆರ್ನ ಹೆಡ್ಡಿಂಗ್ ಉನ್ನತೆ ಒಂದು ಸಿದ್ಧಮರದ ವೈದ್ಯ ಕೋಟೆಕಾರನ ಸಿದ್ಧಮರದ ವೈದ್ಯ ಆರ್ನ ಇಂಪಾರ್ಟೆನ್ಸ್ ದಾದ ಆರು ಎಂಚ ಬತ್ತೇರು ಎಂಚಿನ ಮಲ್ತೇರು ದಾಯಗಾತ್ರ ಆರೇನು ನಮ್ಮ ನೆನಪುದಿ ಓಡಿತ್ತೆ ಪಂಪಿನ ವಿಷಯಗುಂಡು ಬೊಕ್ಕೊಚ್ಚಿ ಕತೆ ದೇವಸ್ಥಾನದ ವಿಷಯ ಅವು ನಮಗೆ ಏರೆಗ್ಲ ಗೊತ್ತಿಜಂದಿನ ವಿಷಯ ಉಂಡಾಯ್ತು ನಮಗೆ ಏರೆಗ್ಲ ಗೊತ್ತಿಪ್ಪನ ಸಾಧ್ಯತೆಯಲ್ಲೇ ಇಜ್ಜಂದಿನ ವಿಷಯ ಉಂಡು 14ನೇ ಶತಮಾನೋಡ್ದಿಂಚದ ಕತೆ ಉಂಡಾಯ್ತು ಅವು ಬೇತೆ ವಿವಿಧ ರೀತಿಯ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬೈದೇರು ಐನು ಉದಯ ಆಂಡೆ ಎಂಚ ಏರು ಆ ಶಿವಲಿಂಗನ ಮಲ್ತೇರು ಇನ್ಸ್ಟಾಲ್ ಮಾಡ್ತೇರು ಅವು ಪೂರ ಆ ವಿವರವಾದ ದಾಖಲೆ ಸಮೇತ ಖಾಲಿ ಪೋಲಿ ಬರೇನತ್ತವು ದಾಖಲೆ ಸಮೇತ ಆರು ಕೊಡ್ತೇರು ಬೊಕ್ಕ 3ನೇ ಅಧ್ಯಾಯ ಬರ್ಕೊಂಡು ನಮ್ಮ ನಾಥ ಪಂಥ ನಿಕಲಿಗೆ ಏನು ದುಪ್ಪರು ಅರಸುಲು ಒಂದು ಕದ್ರಿಡ ಅರಸುಲು ಬಂದು ಉಳ್ಳೇರು ಅವು ಬೈದಂಡು ನೇಪಾಳರ್ದು ಐತಲ ಅವು ಉದಯ ಎಂಚಾಂಡಿಡೆ ಎಂಚ ಬತ್ತೇರು ವಾವ ಜನಕಲಿತ್ತೇರು ಅದಕ್ಕೆ ಅವು ವಾ ನಮ್ನೇಡ್ ಆಯ್ತು ಬುಲೆಚಿಲ್ಲ ಇನ್ನೇನು ಮಾತ ವಿವರವಾದ ಆರು ಕೊಡ್ತೇರು ಐಕ್ ದಾಖಲೆ ಎಲ್ಲ ದೀತೇರು ದಾಖಲೆ ಪೂರ್ವಕ ಕೊಡ್ತೇರು ಆರು ಅಂಚಾದು ಪುನಗ ಯಾನು ಮಾತನಿ ಇಂಚೆನೆ ಪಣೆ ಇರ್ಕೊಂಡ 11 ಗಂಟೆ ಉಂಡು ಐಕಾತ ದಾನೆ ಮಲ್ದೆ ಬಂಡ ಯಾನು ಈ ಒರಿನ ಆರ್ಟಿಕಲ್ನ ಪೂರ ಟಿಟ್ ಲೆಕ್ಕ ಒಂದಂತೆ ವಿಚಾರ ಐಡ್ದೆತ್ತದು ಏನು ಕನ್ನಡೋಡು ಬರುತ್ತೆ ಕನ್ನಡೋಡು ಅಂತೆ ಫ್ರೀ ಆಫ್ ಲಿಂಕ್ ಆಯ್ನ ನಿಖಲ್ನ ಎದುರು ಪ್ರೆಸೆಂಟ್ ಮಲ್ಪೇರು ಇಷ್ಟಪಡುವೆ ಒಂದು ಮುಖ್ಯವಾದ ನಮ್ಮ ತುಳುವೆರೆಗೆ ಬಂದಾಗ ಶೂದ್ರರಿಗೆ
ಸಾಧಾರಣ 18-19ನೇ ಶತಮಾನಡು ನಂಗೆ ದೇವಸ್ಥಾನ ಪ್ರವೇಶ ಇತ್ತಿಜಿ ನಿಕ್ಲೆ ಮಾತ ಗೊತ್ತುಂಡು ಅವಾಗ ದೇವಸ್ಥಾನ ಪ್ರವೇಶ ಇತ್ತಿಜಿ ಐನ್ ಸಾಧಾರಣ 20ನೇ ಶತಮಾನದ ಸುರುತ ಬಾಗೋಡು ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅರವಿಪುರಂದು ಒಂದು ಶೂದ್ರರೆಗ ಅದು ಒಂದು ದೇವಸ್ಥಾನ ಕಟ್ಟಿಯರು ಐತ ಮಿತ್ತು 50 ಕುಲ ಮಿತ್ತು ದೇವಸ್ಥಾನ ಕಟ್ಟಿಯರು ಆಂಡ್ ಅವು ಯಾಪ ಗೊತ್ತುಂಡೆ 20ನೇ ಶತಮಾನದ ಆದಿಭಾಗ ಈ ಕೋಟೆದ ಮೇರೆ ಕೋಟೆಕಾರದ ಸಿದ್ಧಮರ್ದೇರು ಇತ್ತಿನಿ 16ನೇ ಶತಮಾನೋಡು ಆ ಸಂದರ್ಭಡು ಒಂಜಿ ವಿಘ್ನೇಶ್ವರ ವಿಗ್ರಹನ ಒಂಜಿ ದೈವ ಏನು ಒಂಜಿ ದೈವದ ಅನ್ನೇನು ವೈದ್ಯನಾಥನ ವಿಧಿಪೂರ್ವಕ ಧಾರ್ಮಿಕ ವಿಧಿವಿಧಾನ ಪಾಡ್ದಾರು ಪ್ರತಿಷ್ಠಾಪನೆ ಮಲ್ತದೇರು ಪನ್ಪಿನ ಗ್ರೇಟ್ ಪನಗ ಅಪಗ ಅವು ಎಂಚ ಸಾಧ್ಯ ಅಂಡ್ ನಮಗೆ ನಾರಾಯಣ ಗುರುಕ್ಕೆ ಭಾರಿ ಕಷ್ಟ ಆತು ನಾವು ಮಲ್ಪೆರ ಅಪಗ ಎಂಚ ಸಾಧ್ಯ ಅಂಡವು ಅಪಗ ಅಸ್ಪೃಶ್ಯತೆನೇ ಇಜ್ಜಿ ಪನ್ಪೇರಾರು 16ನೇ ಶತಮಾನೋಡು ದಕ್ಷಿಣ ಕನ್ನಡ ಕೇರಳ ಅಸ್ಪೃಶ್ಯತೆ ಇತ್ತಿಜ್ಜಿ ಬಂದು ಆಯ್ತಾ ಕತೆ ನಾನು ಓದ್ ಬಂದರೆ ರಾಣಿ ಅಬ್ಬಕ್ಕಳ ಆಳ್ವಿಕೆ ಅಂದರೆ 1544ರಿಂದ 1582ರವರೆಗೆ ಆ ಸಂದರ್ಭದಲ್ಲಿ ಜೀವಿಸಿದ್ದ ಕೋಟೆಕಾರನ ಸಿದ್ಧಮದ್ದರು ಆ ಕಾಲದಲ್ಲಿ ಈ ಗಣಪತಿ ವಿಗ್ರಹ ಮತ್ತು ವೈದ್ಯನಾಥನ ವಿಗ್ರಹವನ್ನು ವಿಧಿಪೂರ್ವಕ ಪ್ರತಿಷ್ಠಾಪಿಸಿ ಪೂಜಾ ಕೈಂಕರ್ಯ ಸಲ್ಲಿಸಿದ್ದಾರೆ ಎಂದು ದಾಖಲೆ ಪೂರ್ವಕ ಹೇಳ್ತಾರೆ ಲೇಖಕರು. ಅದು ನಾಥಪಂಥ ಇತ್ತಲ್ಲ, ಕದ್ರಿ ಮಠದ ನಾಥಪಂಥ ಅವರ ವೈದಿಕರಿಂದ ಜೋಗಿಗಳಿಂದ ವೈದಿಕ ಮತ್ತು ಮಾಂತ್ರಿಕ ವಿದ್ಯೆ ಕಲಿತು ಅವರು ಆ ಮೂಲಕ ಅದನ್ನು ಪ್ರತಿಷ್ಠಾಪಿಸಿದ್ದಾರೆ. ಇದಕ್ಕೆ ದಾಖಲೆಯಾಗಿ ವೈದ್ಯನಾಥ ದೈವದ ಪಾಡ್ದನದಲ್ಲಿ ಇವರ ಹೆಸರು ಉಲ್ಲೇಖ ಆಗಿದೆ. ಉಳ್ಳಾಲ ರಾಣಿಯ ಪಟ್ಟದಾನೆಗೆ ರೋಗವಂತಂತೆ, ಆಗ ಇವರು ಮಾಂತ್ರಿಕ ಶಕ್ತಿಯಿಂದ ಅದನ್ನು ಗುಣಪಡಿಸಿದರು. ಆಮೇಲೆ ಪೋರ್ಚುಗೀಸರು ದಾಳಿ ಮಾಡ್ತಾರೆ. ಅಬ್ಬಕ್ಕ ರಾಣಿ ಇವರ ಹತ್ರ ಹೇಳ್ತಾರಂತೆ, ನೀವು ಮಳೆ ತರಿಸಬೇಕು, ಮಾಂತ್ರಿಕ ಮಳೆ, ಆ ಕಾಲದಲ್ಲಿ ಮಾಂತ್ರಿಕ ಮಳೆ ತರಿಸಬೇಕು, ಆ ಮೂಲಕ ಅವರನ್ನು ಓಡಿಸಬೇಕು ಅಂತ. ಹಾಗೆ ಈ ಇವರು ಮಾಂತ್ರಿಕರಾಗಿ ಬಹಳ ಫೇಮಸ್ ಆವಾಗ ಅವರು ಏನು ಮಾಡ್ತಾರೆ, ಮಾಂತ್ರಿಕ ಮಳೆ ತರಿಸ್ತಾರೆ. ಇದರಿಂದಾಗಿ ಪೋರ್ಚುಗೀಸರು ಹಿಮ್ಮೆಟ್ತಾರೆ. ಮತ್ತೆ 2ನೇ ಸಲ ದಾಳಿ ಆದಾಗ ಪುನಃ ಅಬ್ಬಕ್ಕ ರಾಣಿ ಹೇಳ್ತಾಳಂತೆ, ನೀವು ಇನ್ನೊಮ್ಮೆ ಅದನ್ನು ಮಾಡಬೇಕು. ಆಗ ಸಿದ್ಧಮರ್ದರು ಹೇಳ್ತಾರೆ, ಇದು ಅಕಾಲ, ಈ ಟೈಮಲ್ಲಿ ನಾನು ಮಾಡಿದರೆ ಅಪಾಯಕಾರಿ ಆಗ್ತದೆ, ಈಗ ಮಾಡೋದು ಬೇಡ ಅಂತ ಹೇಳಿದಾಗ ರಾಣಿ ಹೇಳ್ತಾಳೆ, ನಾನು ಗಡೀಪಾರು ಮಾಡಬೇಕಾಗ್ತದೆ ನಿಮ್ಮನ್ನು. ರಾಣಿಗಳು ಹಾಗೆಲ್ಲ ಗಡೀಪಾರು ಮಾಡಬೇಕಾಗ್ತದೆ ಅಂತ ಹೇಳ್ತಾಳೆ. ಅದಕ್ಕಾಗಿ ಅವರು ಮಾಡ್ತಾರೆ, ಮಾಂತ್ರಿಕ ಹೋಮ ಮಾಡ್ತಾರೆ. ಜಡಿ ಮಳೆ ಬರ್ತದೆ, ಪೋರ್ಚುಗೀಸರು ಹೋಗ್ತಾರೆ. ಆದರೆ ಅದರ ಜೊತೆಗೆ ಸಿದ್ಧಮರ್ದರು ಅದೇ ಹೋಮಕುಂಡದಲ್ಲಿ ಜೀವಂತ ಸಮಾಧಿ ಆಗ್ತಾರೆ. ಇದು ನಡೆದದ್ದು ಉಳ್ಳಾಲ ಬೈಲು ವೈದ್ಯರ ಪಾಲು ಎಂಬ ಜಾಗದಲ್ಲಿ ಎಂಬಲ್ಲಿ. ಈಗಲೂ ಅದು ಈಗ ಅವರದು ಏನು ದೇವಸ್ಥಾನ ಅಥವಾ ಅವ್ರ ಪ್ರತಿಷ್ಠಾಪಿಸಿದ ದೇವಸ್ಥಾನ ಆಗಲಿ ಅವರ ಮನೆ ಆಗಲಿ ಯಾವುದೂ ಇಲ್ಲ ಅಲ್ಲಿ. ಆದರೆ ವೈದ್ಯರ ಪಾಲು ಮನೆಯ ಕುಟುಂಬಸ್ಥರು ಕಾಂಟ್ರಾಕ್ಟರ್ ಚಿತ್ತರಂಜನ್ ಅವರ ನೇತೃತ್ವದಲ್ಲಿ ಈ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡುತ್ತಿದ್ದಾರೆ ಎಂಬ ಸುದ್ದಿ ಇದೆ. ಇನ್ನು ನಾಥಪಂಥದ ಬಗ್ಗೆ ಅವರು ಬರೀತಾರೆ. ಅವರ ಕಾಲದಲ್ಲಿ ನಾಥಪಂಥವು ತುಳುನಾಡಿನಲ್ಲಿ ವ್ಯಾಪಕ ಪ್ರಚಾರದಲ್ಲಿತ್ತು. ಆಗ ಯೋಗಿಗಳೇ ಎಲ್ಲ ದೇವಸ್ಥಾನದ ಕೈಂಕರ್ಯ ಮಾಡ್ತಿದ್ರಂತೆ. ಮತ್ತೆ ಮುಂದೆ ಕಾಲ ಸರಿದಂತೆ ಬ್ರಾಹ್ಮಣ ಅರ್ಚಕರು ಬರ್ತಾರೆ. ಆ ಕಾಲದ ಬಿಲ್ಲವರು ಜೈನ ಅರಸರ ಮಂತ್ರಿಗಳಾಗಿ, ಸೇನಾಪತಿಗಳಾಗಿ, ಬಿಲ್ಲಾಳುಗಳಾಗಿ ಒಳ್ಳೆ ಉನ್ನತ ಸ್ಥಾನದಲ್ಲಿ ಇದ್ದವರು. ಆದರೆ ಅಸ್ಪೃಶ್ಯತೆ ಬಹುಶಃ ಇಕ್ಕೇರಿ ಅರಸರ ಕಾಲದಲ್ಲಿ ಆಚರಣೆಗೆ ಬಂದಿದೆ. ಅಂದರೆ 16ನೇ ಶತಮಾನದಲ್ಲಿ ಇರಲಿಲ್ಲ. ಮತ್ತು ಇಕ್ಕೇರಿ ಅರಸರು, ಅವರು ವೀರಶೈವ ಅರಸರು, ಅವರು ಇಲ್ಲಿ ದಂಡೆತ್ತಿ ಬಂದು ಇಲ್ಲಿ ಆಳ್ವಿಕೆ ನಡೆಸಿದಾಗ ಅದೇ ಸಂದರ್ಭದಲ್ಲಿ ನಮ್ಮ ಗೋವಾದಿಂದ GSB ಮತ್ತು ಸಾರಸ್ವತರು ಬಂದರು. ಆಮೇಲೆ ಆ ಕಡೆಯಿಂದ ಘಟ್ಟದ ಕಡೆಯಿಂದ ರಾಮಕ್ಷತ್ರಿಯರು ಕೋಟೆಯನ್ನು ಕಾಯಲಿಕ್ಕಾಗಿ ಬಂದರು. ಇದೆಲ್ಲ ಅದರ ಪರಿಣಾಮವಾಗಿ ಅಸ್ಪೃಶ್ಯತೆ ಹುಟ್ಟಿಕೊಂಡಿತು. ಅದರ ಮುಂಚೆ ಅಸ್ಪೃಶ್ಯತೆ ಇರಲಿಲ್ಲ ಅಂತ ಲೇಖಕರು ಅದನ್ನು ಸುಮ್ಮನೆ ಹೇಳೋದಲ್ಲ, ದಾಖಲೆ ಪೂರ್ವಕ ಹೇಳ್ತಾರೆ. ಇನ್ನು ಕದಿರೆ ಮಂಜುನಾಥ ದೇವಳದ ಚರಿತ್ರೆಯ ಹಿನ್ನೆಲೆಯನ್ನು ಹೇಳ್ತಾರೆ. ನಾಥಪಂಥದ ಅನುಯಾಯಿಗಳಾದ ಜೋಗಿ ಪುರುಷರಿಗೂ ಕದ್ರಿ ದೇವಸ್ಥಾನಕ್ಕೂ ಬಹಳ ಹತ್ತಿರದ ನಂಟು. ಪರಶುರಾಮನಿಗೆ ಶಿವ ಒಲಿದ ಜಾಗವೆಂದು ಹೇಳಲಾಗುವ ಸ್ಥಳದಲ್ಲಿ ಗರ್ಭಗುಡಿ ಇದೆ. ಕದಿರೆ ದೇವಳದ ವಿವರವನ್ನು ಸವಿಸ್ತಾರವಾಗಿ ಲೇಖಕರು ತೆರೆದಿಟ್ಟಿದ್ದಾರೆ. ಗರ್ಭಗುಡಿಯ ಪಶ್ಚಿಮದ ಬಲಭಾಗ, ಎಡಭಾಗ ಹಾಗೂ ದಕ್ಷಿಣ ಭಾಗಗಳಲ್ಲಿ ಮತ್ಸ್ಯೇಂದ್ರನಾಥ, ಔರಂಗಿನಾಥ ಹಾಗೂ ಗೋರಕ್ಷನಾಥ ಶಿಲಾವಿಗ್ರಹಗಳಿದ್ದು ಪೂಜೆಗೊಳಗಾಗುತ್ತಿವೆ. ಕ್ರಿಸ್ತಶಕ 968ರಲ್ಲಿ ಆಳುಪಾರು ಸಾವನು ಬಿಲ್ಲವಾರಸ ಅಂತ ಹೇಳಿಕೆ ಕುಂದವರ್ಮನು ಸ್ಥಾಪಿಸಿದ ಅವಲೋಕಿತೇಶ್ವರ ಪಂಚಲೋಹ ವಿಗ್ರಹವನ್ನು ಗರ್ಭಗುಡಿಯ ಮುಂದೆ ಪ್ರತಿಷ್ಠಾಪಿಸಲಾಗಿದೆ. ಮತ್ತು ಗರ್ಭಗುಡಿಯ ಆ ಎಡಬಲಗಳಲ್ಲಿ ಅಣ್ಣಪ್ಪ ದೈವ ಹಾಗೂ ಮಲರಾಯ ದೈವಗಳು ಪೂಜೆಗೊಳಗಾಗುತ್ತಿವೆ.
ಕದಿರೆಯ ಬಗ್ಗೆ ನಮಗೆ ತಿಳಿದಿರದ ಅಪೂರ್ವ ಮಾಹಿತಿಗಳು ಈ ಪುಸ್ತಕದಲ್ಲಿ ದಾಖಲಾಗಿವೆ. ಅದು ಸುಮ್ಮನೆ ಅಲ್ಲ, ವಿತ್ ರೆಕಾರ್ಡ್. ಅವರು ಓದಿ ಅದರ ರೆಕಾರ್ಡ್ ತೆಗೆದು ಮಾಡಿದ್ದಾರೆ. ಕದ್ರಿ ದೇವಳ ಧರ್ಮಸ್ಥಳದ ಮೂಲ ದೇವಾಲಯವಾಗಿದ್ದು ಉಡುಪಿಯ ವಾದಿರಾಜ ಗುರು ಸಾರ್ವಭೌಮರು ಧರ್ಮಸ್ಥಳದ ಹೆಗ್ಗಡೆಯವರ ಅಪೇಕ್ಷೆಯಂತೆ ಕದ್ರಿ ಬೆಟ್ಟದ ಸಪ್ತರ್ಷಿ ಕುಂಡದಿಂದ ಶಿವಲಿಂಗವನ್ನು ತಂದು ಪ್ರತಿಷ್ಠಾಪಿಸಿದರೆಂದು ದಾಖಲೆ ಇದೆ ಅಂತಾರೆ. ಇದು ಸಾಧಾರಣ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ನಾಥಪಂಥದ ಬಗ್ಗೆ ಅಪೂರ್ವವಾದ ವಿವರವಾದ ದಾಖಲೆಗಳ ಸಮೇತ ಮಾಹಿತಿಗಳನ್ನು ಪುಸ್ತಕದಲ್ಲಿ ಲಭ್ಯ ಇದೆ. ನಾಥಪಂಥ ಅತ್ಯಂತ ಪ್ರಬಲವಾದ ಕಾಲದಲ್ಲಿ ತುಳು ಅರಸರ 2ನೇ ಕುಂದವರ್ಮನು ಬಾಲಚಂದ್ರ ಶಿಖಾಮಣಿ ಎಂಬ ಯೋಗಿಯಿಂದ ನಾಥಪಂಥದ ದೀಕ್ಷೆ ಪಡೆದು ಕ್ರಿಸ್ತಶಕ 968ರಲ್ಲಿ ಕದಿರೆ ದೇವಳವನ್ನು ಜೀರ್ಣೋದ್ಧಾರಗೊಳಿಸ್ತಾನೆ. ಆಮೇಲೆ ನಾಥಪಂಥದ ಆದಿಗುರು ಮತ್ಸ್ಯೇಂದ್ರನಾಥರು ಕೇರಳದ ರಾಜಕುಮಾರಿ ಪಿಂಗಳೆಗೆ ನಾಥಪಂಥದ ದೀಕ್ಷೆ ಕೊಟ್ಟು ಮಂಗಳೆ ಅಂತ ಹೆಸರಿಸಿ ಯೋಗಿನಿಯನ್ನಾಗಿಸಿ ತಮ್ಮ ಜೊತೆ ಕರೆತರ್ತಾರೆ. ನಮ್ಮ ಈಗಿನ ಬೋಳಾರ ಇದೆಯಲ್ಲ, ಆ ಜಾಗದಲ್ಲಿ ಅವಳನ್ನು ನೆಲೆ ನಿಲ್ಲಿಸಿ ಅವರು ತಪಸ್ಸಿಗೆ ಹೋಗ್ತಾರೆ. ಅವಳು ನೆಲೆ ನಿಂತ ಜಾಗದಲ್ಲಿ ಮಂಗಳಾದೇವಿ ದೇವಸ್ಥಾನ ಆಗ್ತದೆ. ಅದರಿಂದಾಗಿ ಈ ಊರಿಗೆ ಮಂಗಳಾಪುರ ಅಥವಾ ಮಂಗಳೂರು ಅಂತ ಹೆಸರಾಗ್ತದೆ. ಇಂಥೆಲ್ಲ ಮಾಹಿತಿಗಳು, ಅಪೂರ್ವ ಮಾಹಿತಿಗಳು ಅದರಲ್ಲಿ ಲಭ್ಯ ಇವೆ. ಇನ್ನು ಕದ್ರಿ ಮಠದ ಅರಸರೆಂದು ಕರೆಯಲ್ಪಡುವ ಪೀಠಾಧಿಪತಿಗಳು, ನಾವು ಅರಸರಂತ ಹೇಳ್ತೇವೆ, ಕುದುರೆಯಲ್ಲಿ ಹೋಗೋದು ನೋಡಿರ್ಬೋದು ನೀವು. 12 ವರ್ಷಗಳ ಅವರ ಅಧಿಕಾರಾವಧಿ, ಅದನ್ನು ಪೂರ್ಣಗೊಳಿಸಿದ ಮೇಲೆ ಸಜೀವ ಸಮಾಧಿ ಆಗಬೇಕಿತ್ತಂತೆ ಅವರು ಹಿಂದಿನ ಕಾಲದಲ್ಲಿ. ಮತ್ತು ಇಲ್ಲವೇ ತಮ್ಮ ಬಳಿ ಇರುವ ಈ ಕಮಂಡಲು ಇದೆಯಲ್ಲ, ಪಾತ್ರ ದೇವತೆ, ಅದರ ಜೊತೆಯಲ್ಲಿ ಜಲ ಸಮಾಧಿ ಆಗಬೇಕಿತ್ತಂತೆ. ಈಗಲೂ ಪಾತ್ರ ದೇವತೆಯನ್ನು ಸಮುದ್ರದಲ್ಲಿ ವಿಸರ್ಜಿಸುವ ಸಂಪ್ರದಾಯ ಇದೆ. ಆ ಸಂದರ್ಭದಲ್ಲಿ ಇತರ ಯೋಗಿಗಳು ಅರಸರನ್ನು ಸಮುದ್ರಕ್ಕೆ ದೂಡುವ ಸಂಪ್ರದಾಯ. ಈಗ ದೂಡ್ದು ಮಾತ್ರ, ಈಗ ಅವರು ಜಲ ಸಮಾಧಿ ಆಗೋದಿಲ್ಲ, ದೂಡ್ತಾರೆ, ಅವರು ಎದ್ದು ಬರ್ತಾರೆ, ಹಾಗಿದೆ. ಮತ್ತು ನಾಥಪಂಥ ಅನ್ನೋದು ಎಲ್ಲ ಜಾತಿಯ ಯೋಗಿನಿಯರನ್ನು ಹೊಂದಿ ಸರ್ವಧರ್ಮ ಸಮನ್ವಯತೆಯ ಏಕೈಕ ಪಂಥ. ನಾಥಪಂಥದಲ್ಲಿ ಮುಸ್ಲಿಂ ಜನಾಂಗದ ಸಂತರು ಪೀರರೆಂದು ಕರೆಸಿಕೊಳ್ತಿದ್ರಂತೆ. ಆ ಕಾಲದಲ್ಲಿ ನಾಥಪಂಥ ಪಾಕಿಸ್ತಾನ, ಬಾಂಗ್ಲಾ, ಮ್ಯಾನ್ಮಾರ್, ನೇಪಾಳಗಳಲ್ಲಿ ವ್ಯಾಪಿಸಿತ್ತು. ನೇಪಾಳದ ಗೋರಖನಾಥ ಎಂಬ ಪ್ರದೇಶದಲ್ಲಿ ತಪಸ್ಸು ಮಾಡಿದ ಗೋರಖನಾಥರು ನಾಥಪಂಥದ ಪ್ರಥಮ ಗುರು ಎನಿಸಿದರು. ಇದರಲ್ಲಿ 12 ಪ್ರಮುಖ ಪಂಥಗಳಿವೆ. ಅದಕ್ಕೆ ಬಾರಹ ಪಂಥಿ ಅಂತ ಹೇಳ್ತಾರೆ. ಮತ್ತು ಈ ಅವರ ಇಷ್ಟದೈವ ಕಾಳದ ಭೈರವ, ನಾಥಪಂಥದ ಅರಸರನ್ನು ಆಯ್ಕೆ ಮಾಡುವ ಒಂದು ವಿಧಿವಿಧಾನಗಳಿವೆ. ಅದನ್ನೆಲ್ಲ ಸವಿವರವಾಗಿ ಪುಸ್ತಕದಲ್ಲಿ ಹೇಳಿದ್ದಾರೆ. ಇನ್ನು ಬಿಡಿಯಾಗಿ ಇರುವ ಲೇಖನಗಳ ಬಗ್ಗೆ ಸ್ವಲ್ಪ ಟಿಪ್ಪಣಿಗಳು. ಒಂದು, ಮೊಗವೀರರು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಮೊಗವೀರ ಜನಾಂಗ ತುಳುನಾಡಿನ ಮೂಲ ನಿವಾಸಿಗಳು ಮಾತ್ರ ಅಲ್ಲ, ತುಳು ಸಂಪ್ರದಾಯ, ಕಟ್ಟುಕಟ್ಟಳೆ ಏನೆಲ್ಲ ಇದೆ ಅದನ್ನು ಅವರು ಉಳಿಸಿಕೊಂಡವರು. ತುಳುನಾಡಿನ ಮೂಲ ಜನಾಂಗವಾದ ಪರಿಶಿಷ್ಟ ಜನಾಂಗದ ಮೊಗೇರರು ಮೊಗವೀರರಾಗಿ ಬದಲಾಗಿರುವ ಸಾಧ್ಯತೆ ಇದೆ ಅಂತ ಲೇಖಕರು ಹೇಳ್ತಾರೆ. ಮೊಗವೀರ, ಬಿಲ್ಲವ, ಮಡಿವಾಳ, ಮುಂಡಾಲ, ಮುಗೇರ ಮೊದಲಾದವರ ಬಳಿಗಳು, ಸಂಪ್ರದಾಯಗಳು, ಕಟ್ಟುಪಾಡುಗಳು ಎಲ್ಲ ಸಮಾನವಾಗಿರೋದ್ರಿಂದ ಮೂಲದಲ್ಲಿ ಅವರೆಲ್ಲ ಒಂದೇ ಬಳಿಯಿಂದ ಬಂದಿರಬೇಕು ಅಂತ ಒಂದು ಅನಿಸಿಕೆ ಇದೆ. ಇದ್ರ ಬಗ್ಗೆ ಅಧ್ಯಯನ ಆಗಬೇಕು ಅಂತ ಲೇಖಕರು ಹೇಳ್ತಾರೆ. ಇನ್ನು ಮಂಜೇಶ್ವರದ ಬಗ್ಗೆ ತಿಳಿಸುತ್ತಾ, ಮಂಜೇಶ್ವರದ ಸುತ್ತಲಿನ 32 ನೋಡಿ, ಇದೊಂದು ಅಪೂರ್ವವಾದ ಮಾಹಿತಿ. ಮಂಜೇಶ್ವರದ ಬಗ್ಗೆ ತಿಳಿಸುತ್ತಾ, ಮಂಜೇಶ್ವರದ ಸುತ್ತಲಿನ 32 ಗ್ರಾಮಗಳಲ್ಲಿ ಹಿಂದೆ ಮುಗರ ಎಂಬ ಪರಿಶಿಷ್ಟ ಜಾತಿಯ ಮುಗೇರ ಜಾತಿಯ ಅರಸ ಆಳುತ್ತಿದ್ದ. ಆದರೆ ಆಗ ಮತ್ತೆ ಪ್ರಾಬಲ್ಯಕ್ಕೆ ಬಂದ ಬಂಗರಸರು ಅದನ್ನು ಪೂರ ನಿರ್ನಾಮ ಮಾಡಿಬಿಟ್ರು. ಅದು ದಂಗೆ ಆಯಿತು. ಅದಕ್ಕೆ ದಾಖಲೆ ಇದೆ ಎನ್ನುತ್ತಾರೆ. ಶರವು ಮಹಾಗಣಪತಿಯ ಪ್ರತಿಷ್ಠೆಯ ಬಗ್ಗೆಯೂ ಮಾಹಿತಿ ಇದೆ. ಮಂಜೇಶ್ವರದ ಉದ್ಯಾವರದ ಅರಸು ಮಂಜಿಷ್ನಾರ್ ದೈವಸ್ಥಾನ ಹಿಂದೂ ಮುಸ್ಲಿಂ ಐಕ್ಯತೆಯ ಇತಿಹಾಸ ಪ್ರಸಿದ್ಧ ಸ್ಥಾನ. ತುಂಡರಸರಂತಿದ್ದ ಮುಸ್ಲಿಂ ಜನರು ಆ ಕ್ಷೇತ್ರಕ್ಕೆ ಸ್ಥಳದಾನ ಮಾಡಿದ್ರಿಂದ ಇಂದಿಗೂ ಕೂಡ ಅವರಿಗೆ ಉತ್ಸವದ ಸಂದರ್ಭ ಹೋಗಿ ಮಸೀದಿಗೆ ಹೋಗಿ ಅವರಿಗೆ ಹೇಳಿಕೆ ಕೊಡುವಂಥ ಒಂದು ಕಟ್ಟಳೆ ಇಂದಿಗೂ ಚಾಲ್ತಿಯಲ್ಲಿ ಇದೆ. ಇನ್ನು ಉಡುಪಿಯ ಮಾಧ್ವರು ಮಾಧ್ವ ಮತ ಸ್ಥಾಪಿಸಿ ವೈಷ್ಣವ ಆರಾಧನೆ ಪ್ರಾರಂಭಿಸಿದ ನಂತರ ಇಲ್ಲಿನ ಮೂಲ ನಿವಾಸಿಗಳ ಭೂತಾರಾಧನೆಯಲ್ಲಿ ವೈದಿಕ ಆಚರಣೆ ಪ್ರವೇಶವಾಯಿತು. ಅರಸು ದೈವಗಳು ಉದ್ಯಾವರದಲ್ಲಿ ನೆಲೆ ನಿಂತರು. ವೀರಭದ್ರ ಮಹಾಮಾಯಿ ಕ್ಷೇತ್ರ ಪದ್ಮಶಾಲಿ ಜನಾಂಗ. ಮಂಗಳೂರು, ಕಾಸರಗೋಡು, ಉಡುಪಿ ಜಿಲ್ಲೆಗಳಲ್ಲಿ ನೇಕಾರರಾದ ಪದ್ಮಶಾಲಿ ಜನಾಂಗದ ಆರಾಧನೆಗೊಳಪಟ್ಟ 16 ವೀರಭದ್ರ ಕ್ಷೇತ್ರಗಳು ನಮ್ಮ ಇಲ್ಲಿ ಇವೆ, ಈ ಕೋಸ್ಟಲ್ ಲ್ಯಾಂಡಲ್ಲಿ. ಅದಕ್ಕೆ ಪೂಜೆಗಾಗಿ ಬ್ರಾಹ್ಮಣರನ್ನು ನಿಯೋಜಿಸಿದ್ದಾರೆ. ಆದರೆ ಕೆಲವು ದೈವಗಳು ಮತ್ತು ದೈವ ಪರಿವಾರಗಳು ಹೊರ ಅಂಗಣದಲ್ಲಿವೆ. ಅವಕ್ಕೆ ತಾಮಸಿಕ ಪೂಜೆ ನಡೀತಾ ಇದ್ದಾರೆ. ನಾನು ರೋಹಿಣಿ ಹೀಗೆ
ಒಂದು ಪುಸ್ತಕದ ಕ್ಷೇತ್ರ ಕಾರ್ಯಕ್ಕೆ ಹೋದಾಗ ಇದನ್ನು ನಾವು ಒಂದು ದೇವಸ್ಥಾನದಲ್ಲಿ ನೋಡಿದೀವಲ್ಲ, ಹಿಂದೆ ಇದು ತಾಮಸಿಕ ಪೂಜೆ ದೈವಗಳಿಗೆ ದೇವತೆಗಳು ಒಳಗೆ, ದೇವಸ್ಥಾನದ ಒಳಗೆ ಇಂಥದ್ದೊಂದು ಮತ್ತೆ ಅದು ಬಂದದ್ದು. ಅಂದರೆ ಅವರು ಹೇಳ್ತಾರೆ ಒಳಗಿದ್ದವರನ್ನು ಹೊರಗೆ ನೂಕಿದ್ದಾರೆ ಅಂತ, ಒಳಗಿದ್ದ ದೈವಗಳನ್ನು ಹೊರಗೆ ನೂಕಿದ್ದಾರೆ ಅಂತ ಪೂಜಾರಿಯ ನಮ್ಮ ಹತ್ರ ಹೇಳಿದ್ದರು, ನೆನಪುಂಟು ನನಗೆ. ಇನ್ನು ಬಿಲ್ಲವರು ಮತ್ತು ಭೂತಾರಾಧನೆ. ತುಳುನಾಡಿನ ಆಳುಪಾರಸರ ಕಾಲದಲ್ಲಿ ಸೇನಾ ನಾಯಕ, ಮಂತ್ರಿ, ಬಿಲ್ಗಾರರಾಗಿ ಬಿಲ್ಲವರು ಉನ್ನತ ಸ್ಥಾನದಲ್ಲಿದ್ದರು. ಕ್ರಿಸ್ತಶಕ 1607ರಲ್ಲಿ ತುಳುನಾಡು ಕೆಳದಿ ವೀರಶೈವ ಅರಸರ ಆಳ್ವಿಕೆಗೊಳಪಟ್ಟಿತ್ತು ಹಾಗೂ ಬಿಲ್ಲವರು ತಮ್ಮ ಸ್ಥಾನಮಾನ ಕಳ್ಕೊಂಡ್ರು. ಆ ಕಾಲದಲ್ಲಿ ಅಸ್ಪೃಶ್ಯತೆ ಹುಟ್ಟಿತ್ತು ಮಾತ್ರವಲ್ಲ, ಬೃಹತ್ ಪ್ರಮಾಣದಲ್ಲಿ ಮತಾಂತರಗಳಾದುವಂತೆ. ಮೊಗವೀರರು ಬ್ರಾಹ್ಮಣರಾಗಿದ್ದು, ಬ್ರಾಹ್ಮಣರು ಮೊಗವೀರರಾಗಿದ್ದು, ಇಂಥದೆಲ್ಲ ನಡೆದಿದೆ ಅಂತ ಲೇಖಕರು ಹೇಳ್ತಾರೆ. ಇದರ ಜೊತೆ ದೈವಾರಾಧನೆಯ ಬೇರೆ ಬೇರೆ ನಿಯಮಗಳ, ಬೇರೆ ಬೇರೆ ಆಚರಣೆಗಳ ಬಗ್ಗೆ ಅವರು ಬೆಳಕು ಚೆಲ್ತಾರೆ. ದಕ್ಷಿಣ ಕನ್ನಡದಾದ್ಯಂತ ಹರಡಿರುವ ಗರಡಿಗಳ ಬಗ್ಗೆ ಒಂದು ಅಧ್ಯಾಯ ಇದೆ. ಮುಡದಾಯ, ವೈದ್ಯನಾಥ, ಮುಂಡಿತ್ತಾಯ ಮೊದಲಾದ ದೈವಗಳ ಬಗ್ಗೆ ಮೂಲ ಪಾಡ್ದನ್ನು ಸಂಗ್ರಹಿಸಿ ಅದರ ಕನ್ನಡ ಅನುವಾದ ಕೊಟ್ಟಿದ್ದಾರೆ. ಕೊಂಡಾಣ, ಪಿಲಿಚಾಮುಂಡಿ, ಬಂಟ, ಮಡದಾಯ, ಕಾಳಭೈರವ ದೇವಸ್ಥಾನಗಳು, ವೀರಭದ್ರ ಕ್ಷೇತ್ರಗಳು ಮತ್ತು ಬೇರೆ ಬೇರೆಡೆ ಇರುವ ವೈದ್ಯನಾಥ ದೇವಳಗಳ ಬಗ್ಗೆ 20ಕ್ಕೂ ಹೆಚ್ಚು ದೈವಗಳ ಪರಿಚಯ ಪಾಡ್ದನಗಳ ಕಥೆಯ ಮೂಲಕ ಪ್ರತಿಬಿಂಬಿಸ್ತಾರೆ. ಎಲ್ಲ ವಿವರಗಳನ್ನು ಇಲ್ಲಿ ಡೀಟೇಲ್ ಆಗಿ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಟಿಟ್ ಪಿಟ್ಸ್ ಆಗಿ ಹೇಳ್ತಾ ಇದ್ದೇನೆ. ಕೊನೆಯಲ್ಲಿ ಈ ದೈವಗಳ ಅವುಗಳ ನೇಮಕೋಳಗಳಲ್ಲಿ ನುಸುಳಿರುವ ವೈದಿಕ ಆಚರಣೆಯ ಬಗ್ಗೆ ನಮ್ಮ ಲೇಖಕರು ಏನು ಹೇಳ್ತಾರೆ ಅದರ ಬಗ್ಗೆ ಅಂತ ಒಂದು ಸಣ್ಣ ಟಿಪ್ಪಣಿ ಇದೆ, ಇಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಅವ್ರು ಹೇಳ್ತಾರೆ, ಈಗಿನ ಆಂಗ್ಲ ಇದು ವಿಷಾದದಿಂದ ಹೇಳ್ತಾರೆ ಅವರು, ವಿಷಾದದಿಂದ ಹೇಳ್ತಾರೆ. ಈಗಿನ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳಿಗೆ, ಪರ ಊರಿನಲ್ಲಿ ನೆಲೆಸಿರುವ ಮಕ್ಕಳಿಗೆ ಭೂತಾರಾಧನೆಯ ಮೂಲ ಸ್ವರೂಪ ಸರಿಯಾಗಿ ಮನದಟ್ಟಾಗಿಲ್ಲ. ಈ 3ನೇ ತಲೆಮಾರು ದೈವದ ಪರಿಚಯ, ದೈವಾರಾಧನೆ ಹಿರಿಮೆ ಅರಿಯದೆ ಕೇವಲ ತಮ್ಮ ಹಿರಿಯರೊಂದಿಗೆ ಭಾಗವಹಿಸಿದರೆ ಅದು ಗೊಂದಲಕ್ಕೆ ಕಾರಣ ಆಗ್ತದೆ. ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ಭೂತ ಕುಣಿತ ತಮಾಷೆಯ ವಸ್ತು ಆಗುತ್ತಿದೆ. ಈ ಬಗ್ಗೆ ಅವರು ವಿಷಾದ ವ್ಯಕ್ತಪಡಿಸ್ತಾರೆ. ಭೂತಾರಾಧನೆಯಲ್ಲಿ ತುಳುವರ ಆಚಾರ, ವಿಚಾರ, ನಂಬಿಕೆ ಬೆರೆತು ಈ ಮಣ್ಣಿನ ಗುಣವನ್ನು, ಕಲೆಯನ್ನು, ಪಾವಿತ್ರ್ಯವನ್ನು ಮೈಗೂಡಿಸಿರುವ ಆರಾಧನಾ ಪದ್ಧತಿ ಮುಂಚಿಂದು. ಈಗ ಅದು ಹಿನ್ನೆಲೆಗೆ ಸರಿದು ವೈದಿಕ ಆರಾಧನೆ ಮುನ್ನೆಲೆಗೆ ಬರ್ತಾ ಇದೆ. ನೇಮ ಉತ್ಸವಗಳಲ್ಲಿ ಊರ ಹಕ್ಕು ಸಮಸ್ತರ ದುಡಿಮೆ, ಸಾಮರಸ್ಯ, ಅನ್ಯೋನ್ಯ ಭಾವ ಇದರದೆಲ್ಲ ಪ್ರತೀಕ ಆಗಿತ್ತು ಆಗಿನ ಕಾಲದಲ್ಲಿ. ಈಗ ಮತ್ತು ಕುಟುಂಬದ ಸದಸ್ಯರೆಲ್ಲ ಒಟ್ಟಿಗೆ ಸೇರುವಂಥ ಒಂದು ಹಬ್ಬದ ವಾತಾವರಣ ಇತ್ತು. ಈಗ ಊರಿನ ಕುಟುಂಬದ ಅನೇಕ ಆ ಸಂದರ್ಭದಲ್ಲಿ ಊರಿನ ಕುಟುಂಬದ ಅನೇಕ ಸಮಸ್ಯೆಗಳು, ವ್ಯಾಜ್ಯಗಳು ಈ ದೈವದ ಸಮ್ಮುಖದಲ್ಲಿ ತೀರ್ಮಾನ ಆಗ್ತಿತ್ತು. ಹಾಗೆ ಈಗ ಏನಾಗಿದೆ, ಅದು ದೈವದ ಕಾಣದ, ಇವರು ಹೇಳ್ತಾರೆ ನಮ್ಮ ಲೇಖಕರು, ನಮ್ಮ ಕಾಣದ ದೇವರಿಗೆ ಒಂದು ಶೋಷಣೆಯ ವಸ್ತು ಆಗೋದಕ್ಕಿಂತ ನಾವು ನಂಬಿದ್ದ ನಮ್ಮ ಹಿರಿಯರಿಗೆ ನಾವು ತಿನ್ನುವ ಆಹಾರವನ್ನೇ ಕೊಟ್ಟು ಅದನ್ನೇ ಪ್ರಸಾದ ಅಂತ ಸ್ವೀಕರಿಸೋ ದೈವಗಳಿಗೆ ಯಾಕೆ ನಾವು ಮಣೆ ಹಾಕ್ತಾ ಇಲ್ಲ, ಯಾಕೆ ನಾವು ಅದನ್ನೇ ಇದು ಮಾಡೋದಿಲ್ಲ, ಏನು ಅವರಿಗೆ ಇಂಪಾರ್ಟೆನ್ಸ್ ಯಾಕೆ ಸಿಗ್ತಾ ಇಲ್ಲ ಅಂತ ಕೇಳ್ತಾರೆ. ನಾವು ದೈವಾರಾಧನೆಯಲ್ಲಿ ಈಗ ನಡೆಯುವ ಸೇವಾ ಕಾರ್ಯಗಳು ಸರಿಯಾಗಿ ನಡೆದಿಲ್ಲ ಎಂದು ಹಣ ಕೀಳ್ತಾರೆ. ನಿಮಗೆ ಗೊತ್ತಿರ್ಬೋದು, ಇದರಲ್ಲೆಲ್ಲ ಇನ್ವಾಲ್ವ್ ಆದವರಿಗೆ ಗೊತ್ತಿರ್ತದೆ ಅದು ಹೇಗೆ ಹಣ ಕೀಳ್ತಾರೆ ಅಂತ. ಅವರು ಒಂದೆರಡು ಉದಾಹರಣೆಗಳನ್ನು, ತಮ್ಮ ಮನೆಯಲ್ಲಿ ನಡೆದ ಉದಾಹರಣೆಗಳನ್ನು ಹೇಳಿ ಅದು ಹೇಗೆ ಹಣ ಕೀಳ್ತಾರೆ ಬ್ರಾಹ್ಮಣರು ಅಂತ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಮತ್ತು ಈಗ ಇದು ದೈವಬನ, ನಾಗಬನ ನಿರ್ಮಾಣ, ನವೀಕರಣ ಇದೆಲ್ಲ ಶೋಷಣೆಯ ಮಟ್ಟ ತಲುಪಿದೆ. ಪ್ರತಿಷ್ಠೆ, ಬ್ರಹ್ಮಕಲಶ ಇದೆಲ್ಲ ಹೊಸತಾಗಿ ಸೇರಿಸಿದ್ದಾರೆ. ಸಂಸ್ಕೃತ ಶ್ಲೋಕಗಳು ಬಂದಿವೆ ಮದಿಪುವಿನ ಬದಲಿಗೆ. ಬಿಲ್ಲವರ ಆರಾಧ್ಯ ದೈವ ಜುಮಾದಿ ಸಂಸ್ಕೃತದಲ್ಲಿ ಕುಂಭಕುಂಟಿನಿ ಅಂತ ಹೆಸರು ಬಿಟ್ಟಿದ್ದಾರೆ. ಹಾಗೆ ಉಳ್ಳಾಯ ದೈವಗಳು ವೈದ್ಯನಾಥ ದೈವಗಳಾಗಿ, ವಿಷ್ಣುಮೂರ್ತಿ ದೈವಗಳಾಗಿವೆ. ನೈಸರ್ಗಿಕ ಶೇಂದಿ ಮತ್ತು ಎಲೆ ಅಡಿಕೆ ಸ್ವೀಕರಿಸುವ ಕೊರಗಜ್ಜ ಇವತ್ತಿಗೆ ನೋಡಿ ತಲೆಗೆ ಬೆಳ್ಳಿ ಮುಟ್ಟಾಳ ಇದ್ದು ಫಾರಿನ್ ಇದು ಕುಡಿತಾರೆ, ಕೊಡ್ತಾರೆ ಇವರು. ಹಾಗೆ ವಿದೇಶಿ ಮದ್ಯ ಪ್ರಸಾರ ತಗೊಳ್ತಾ ಇದ್ದಾರೆ. ಎಲ್ಲೆಡೆ ವೈಭವೀಕರಣ, ಡಾಂಬಿಕತೆ ಎದ್ದು ತೋರ್ತದೆ. ಇಂದು ಮಾತೃಮೂಲಿಯ ಕೂಡು ಕುಟುಂಬ ಪದ್ಧತಿ ಇಲ್ಲವಾಗಿ ಪರಸ್ಪರ ಸಹಕಾರ, ವಿಶ್ವಾಸ ಮಾಯವಾಗಿದೆ. ಇದರ ಬಗ್ಗೆ ಎಲ್ಲರೂ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ಅದನ್ನು ಚೇಂಜ್ ಮಾಡಲಿಕ್ಕೆ ನಾವು ನಮ್ಮ ಕೈಗೂಡಿಸ್ಬೇಕು ಅಂತ ಲೇಖಕರು ಹೇಳ್ತಾರೆ. ಈ ಬಗ್ಗೆ ನಂದು ಕೂಡ ಸಹಮತ ಇದೆ. ನಮಗೆ ಹಳ್ಳಿಗಳಲ್ಲಿ, ಗ್ರಾಮೀಣ ಕಡೆಗಳಿಗೆ ಹೋದರೆ ಈ ದೈವಗಳು ದೇವರಿಗಿಂತ ಹತ್ತಿರ ಆಗ್ತಾವಲ್ಲ. ಗ್ರಾಮೀಣ ಜನರು ದೇವಸ್ಥಾನಕ್ಕಾದರೂ ಹೋಗೋದಿಲ್ಲ, ದೈವಗಳಿಗೆ ಕೊಡುವಷ್ಟು ಮರ್ಯಾದೆ ಅವ್ರು ಕೊಡೋದಿಲ್ಲ. ಯಾಕೆ
ಯಾಕೆ ಅಂದರೆ ನೋಡಿ, ದೈವಗೆ ಆವಾಹನೆ ಆಗ್ತದೆ, ಆಗ ದೈವ ಮಾತಾಡ್ತದೆ. ದೇವರು ಮಾತಾಡ್ತಾನಾ? ಇಲ್ಲ. ದೇವರು ಕಲ್ಲು, ಇವರು ಮಾತಾಡ್ತಾರೆ ಮತ್ತು ನಮ್ಮ ಕಷ್ಟ ಸುಖ ಕೇಳ್ತಾರೆ, ಅದಕ್ಕೆ ಪರಿಹಾರ ಕೊಡ್ತಾರೆ. ಆಗ ನಾವೆಲ್ಲ ಇದು ನಮ್ಮದ ಒಂದು ಕುಟುಂಬದ ಸದಸ್ಯ ಅಂತ ಆಗ್ತದೆ. ಅಂಥ ಒಂದು ವಿಶ್ವಾಸ ಬರೋದ್ರಿಂದ ದೈವಗಳು ನಮಗೆ ಹತ್ತಿರ ಆಗ್ತವೆ. ಈ ಸಾಮಾಜಿಕ ಜಾಲತಾಣದಲ್ಲಿ ಇದರ ವೈಭವೀಕರಣ ಸಲ್ಲದು ಅಂತ ಹೇಳ್ತಾರೆ. ನಾವೆಲ್ಲರೂ ಅವ್ರ ಜೊತೆ ಕೈಗೂಡಿಸೋಣ, ಅವರಿಗೆ ಶುಭ ಹಾರೈಸೋಣ. ಮತ್ತು ಇವತ್ತು ನನಗೆ ಒಂದು ಸ್ವಲ್ಪ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲ ಸಂಬಂಧಪಟ್ಟವರಿಗೆ, ಎಸ್ಪೆಷಲಿ ಬೆನರ್ಜಿ ಅಮ್ಮನ ಅವರು ಗೊತ್ತು ನನಗೆ, ಎಲ್ಲರಿಗೂ ಸಲ್ಮೆ. ಧನ್ಯವಾದಗಳು ಮೇಡಮ್. ಶಶಿಲೇಖ ಮೇಡಮ್ ಗುಟ್ಟಲ್ಲಿ ನನ್ನ ಹತ್ರ 20 ನಿಮಿಷದ ಸ್ವಲ್ಪ ಜಾಸ್ತಿ ಆಗ್ತದೆ, ತೊಂದರೆ ಇಲ್ಲಲ್ಲ ಅಂತ ಹೇಳಿ. ಅಲ್ಲ, 20 ನಿಮಿಷದ ಒಳಗೆ ಅಷ್ಟು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಅವ್ರು ಓಡಿಸಿದ್ದಾರೆ ಮೊದಲಿಗೆ. ಯಾಕಂದರೆ ಕೃತಿಕಾರನ ಬಗ್ಗೆನೂ ಹೇಳಬೇಕು, ಜೊತೆಗೆ ಆ ಇಡೀ ಕೃತಿಯ ಬಗ್ಗೆ ನಮಗೆ 20 ನಿಮಿಷ ದಾಟಿದ್ದು ಕೂಡ ನಮಗೆ ಗೊತ್ತಾಗಲಿಲ್ಲ. ಅಷ್ಟು ವಿಚಾರಗಳನ್ನು ನೀವು ನಮ್ಮ ಮುಂದೆ ಇಟ್ಟಿದ್ದೀರಿ. ಕೃತಿಯ ಜೊತೆಗೆ ಕೆಲವೊಂದು ವಿಚಾರಗಳು ಕೂಡ ನಾವು ತಿಳಿದುಕೊಳ್ಳಿಕ್ಕೆ ಇರುವಂಥ ವಿಚಾರಗಳನ್ನು ಕೂಡ ಅವರು ಹೇಳಿದ್ದಾರೆ. ಮತ್ತೊಮ್ಮೆ ಧನ್ಯವಾದಗಳು ಮೇಡಮ್. ಕೃತಿಕಾರರ ಬಗ್ಗೆ ಮತ್ತು ಕೃತಿಯ ಬಗ್ಗೆ ಒಂದು ಒಳ್ಳೆಯ ತಮ್ಮ ಪ್ರಸ್ತಾವನೆಯನ್ನು ಮುಂದೆ ಇಟ್ಟಿದ್ದೀರಿ. ಇದೀಗ ಪುಸ್ತಕ ಬಿಡುಗಡೆ ರಮನಾಥ್ ಕೋಟೆಕರ್ ಅವರು ಅಥವಾ ಕೃತಿಕಾರರು ಇರ್ತಾರೆ. ಜೊತೆಯಲ್ಲಿ ರಾಜೇಶ್ ಕದ್ರಿ ಅವರು ಕೂಡ ಮುಂದೆ ಬರಬೇಕು. ಮುದ್ದು ಮೂಡಿಬೆಳ್ಳೆ ಸರ್ ಅಲ್ಲೇ ಇದ್ದಾರೆ, ನೀವು ಮುಂದೆ ಬನ್ನಿ. ಮತ್ತು ಆ ಕೃತಿಗೆ ಬೆನ್ನುಡಿಯನ್ನು ಬರೆದಂಥ ಬೆನರ್ಜಿ ಅಮ್ಮಣ್ಣ, ದಯವಿಟ್ಟು ತಾವು ಬರಬೇಕು. ಕೋಟೆಕಾರಿನ ಮಾಂತ್ರಿಕ, ಸಿದ್ಧಮರ್ದ ವೈದ್ಯ ಮತ್ತು ತುಳುನಾಡಿನ ಬಿಲ್ಲವರ ಆರಾಧನೆಗಳು ಅನ್ನುವ ಈ ಒಂದು ಪುಸ್ತಕದ ಬಿಡುಗಡೆ ಸಮಾರಂಭ ಇದೀಗ ನಡೀತಾ ಇದೆ. ಖ್ಯಾತ ಲೇಖಕಿ, ಸಂಶೋಧಕಿ BM ರೋಹಿಣಿ ಮೇಡಮ್ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಕೋಟೆಕಾರಿನ ಮಾಂತ್ರಿಕ, ಸಿದ್ಧಮರದ ವೈದ್ಯ ಮತ್ತು ತುಳುನಾಡಿನ ಬಿಲ್ಲವರ ಆರಾಧನೆಗಳು ಪುಸ್ತಕ ಲೋಕಾರ್ಪಣೆ ಮಾಡಿದ BM ರೋಹಿಣಿ ಅವರ ಮಾತು. ಇಲ್ಲಿ ನೆರೆದ ಎಲ್ಲ ಸೋದರ ಸೋದರಿಯರಿಗೆ ಪ್ರೀತಿಯ ನಮಸ್ಕಾರಗಳು. ನಾನು ಕನ್ನಡದಲ್ಲೇ ಮಾತಾಡ್ತೇನೆ, ಯಾಕಂದರೆ ಅವರ ಪುಸ್ತಕದಲ್ಲಿ ತುಳು ಸಹ ಇದೆ, ಕನ್ನಡ ಸಹ ಇದೆ, ಹಾಗಾಗಿ ಪರ್ಮಿಷನ್ ಉಂಟು ಅಂತ ಅನಿಸಿ ಧೈರ್ಯದಲ್ಲಿ ಮಾತಾಡ್ತಾ ಇದ್ದೇನೆ. ರಮನಾಥ್ ಕೋಟೆಕಾರ್ ಅವರ 2 ಕಣ್ಣುಗಳು ಅಂದರೆ ಒಂದು ಸಂಗೀತ ಮತ್ತೊಂದು ಸಾಹಿತ್ಯ. ಆ 2 ಕಣ್ಣುಗಳ ಸೌಂದರ್ಯ, ಮಾಧುರ್ಯ ಮತ್ತು ಜ್ಞಾನದ ಒಂದು ಸಣ್ಣ ಝಲಕ್ ಇವತ್ತು ನಿಮ್ಮ ಮುಂದೆ. ಅವರನ್ನು 10-15 ವರ್ಷಗಳಿಂದ ಬಲ್ಲೆ ನಾನು. ಅವರ ಕ್ಷೇತ್ರ ಕಾರ್ಯ, ಅವರ ಅಧ್ಯಯನ ಇದನ್ನೆಲ್ಲ ಕಂಡು ಸುಮಾರು ವರ್ಷ ನಾವು ಒಟ್ಟಿಗೆ ದುಡಿದವರು. ಗುತ್ತುಗಳ ಅಧ್ಯಯನಕ್ಕಾಗಿ 15 ವರ್ಷ ನಮ್ಮೊಡನೆ ಒಡನಾಟ ಇದ್ದವರು. ನನಗೆ ಗೊತ್ತು ಅವರ ಜ್ಞಾನ ಏನು, ಅವರ ಕೆಲಸ ಏನು ಅಂತ ಚೆನ್ನಾಗಿ ಗೊತ್ತು. ನನಗೆ ವಿಶೇಷ ಕಂಡದ್ದು ಈ ಪುಸ್ತಕದಲ್ಲಿ ಏನು ಗೊತ್ತಾ, ಕದ್ರಿಯ ಬಗ್ಗೆ ಒಂದು 3 ಲೇಖನಗಳಿವೆ. ಕದ್ರಿ ಜೋಗಿ ಮಠದ ಬಗ್ಗೆ ನಾನು ಒಂದಷ್ಟು ತುಂಬ ನನಗೆ ಅದು ಗೊತ್ತೇ ಇರಲಿಲ್ಲ ಮಾರ್ಯಾರೆ, ಅಷ್ಟೆಲ್ಲ ಉಂಟು ಅಂತ. ಎಲ್ಲಿಂದ ಹುಡುಕಿದ್ದಾರೆ ಅಂತ ದೊಡ್ಡ ಚೋದ್ಯ ನನಗೆ. ಇನ್ನು ವೈದ್ಯನಾಥನ ಬಗ್ಗೆ ಒಂದಷ್ಟು ಬೆನ್ನು ಹಿಡಿದು ಕೆಲಸ ಮಾಡಿದ್ದಾರೆ. ಎಷ್ಟು ಗೊತ್ತುಂಟ ವೈದ್ಯನಾಥನ ಬಗ್ಗೆ? 10-12 ಲೇಖನಗಳು ವೈದ್ಯನಾಥನ ಬಗ್ಗೆ ಇದೆ, ಆಯಿತಾ. ಇನ್ನು ಅವರು ಈ ಬಿಲ್ಲವರ ಆರಾಧನೆ ಬಗ್ಗೆ ಹೇಳಿದ ಮಾತುಗಳೆಲ್ಲ ಇವೆಯಲ್ಲ, ಪುಸ್ತಕ ಓದಿದಾಗ ಹೀಗೆಲ್ಲ ಬದಲಾವಣೆ ಆಗ್ತದೆ. ನಾವು ಒಂದಷ್ಟು ಕಂಡಿದ್ದೇವೆ ನೋಡಿ, ಯಾಕಂದರೆ ಎಲ್ಲ ದೈವಗಳು ಪ್ರಮೋಷನ್ ಪಡೆದದ್ದನ್ನು ನೋಡಿದ್ದೇವೆ ನಾವು. ಮಾಸ್ತಿ ದೈವ ಇದ್ದದ್ದು ಮಾಸ್ತಿ ಕಾಮಾಕ್ಷಿ ಆಗಿದೆ, ಮಾಸ್ತಿ ಅಮ್ಮ ಇದ್ದದ್ದು ಮಾಸ್ತಿ ಮಹಾಲಕ್ಷ್ಮಿ ಆಗಿದೆ. ಇನ್ನು ನಮ್ಮ ದೈವಗಳೆಲ್ಲ ಈಶ್ವರಗಳಾಗಿವೆ, ಗೊತ್ತಾ ನಿಮಗೆ? ಎಲ್ಲ ಈಶ್ವರಗಳಾಗಿವೆ. ಅವಕ್ಕೆಲ್ಲ ಈಗ ಮಾಂತ್ರಿಕ ಪೂಜೆ, ಯಾವ ಪೂಜೆ? ವೈದಿಕ ಪೂಜೆ. ಮೊದಲೆಲ್ಲ ಒಂದು ಹೂವಿನ ಸಳು, ಒಂದು ತೆಂಗಿನಕಾಯಿ, ಒಂದು ಹಣ್ಣು ಇಟ್ಟ ಸಾಕು. ಈಗ ಹಾಗಲ್ಲ, ಭಟ್ರುಗಳು ಬಂದೇ ಮಂತ್ರ ಹೇಳಿಯೇ. ನೋಡಿ, ಭಟ್ರುಗಳು ಹೇಳೋ ಮಂತ್ರ ಒಂದಾದ್ರೂ ವಾಕ್ಯ ನಮಗೆ ಅರ್ಥ ಆಗ್ತದ? ಹೇಳಿಂತೆ ನಿಮ್ಗೆ ಯಾರಿಗಾದ್ರೂ ಆಗ್ತದ? ಏನೋ ಹೇಳ್ತಾರೆ, ಕೇಳ್ತೇವೆ, ಗೊತ್ತಿಲ್ಲ ಅಲ್ವಾ? ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಒಂದು ಪುರಾಣ ಇದೆ, ಗೊತ್ತಾ ನಿಮಗೆ? ದೇವಸ್ಥಾನಗಳ ಒಂದು ಪುರಾಣ ಇದೆ. ಅದನ್ನು ಬರೆದವರು ಯಾರು? ಬ್ರಾಹ್ಮಣರು. ನಾವು ನಮ್ಮ ದೈವಗಳ ಬಗ್ಗೆ ಪಾರ್ದನ ಕಟ್ಟಿದ್ದೇವೆ. ಇದನ್ನು ಯಾರು ಬರೆದದ್ದು? ಅಕ್ಷರ ಗೊತ್ತಿಲ್ಲದ ನಮ್ಮಂಥವರು ಬರೆದದ್ದು. ನೋಡಿ, ಪುರಾಣ ಮಿತ್ಯೇವ ನ ಸಾಧು ಸರ್ವಂ ಅಂತ ಒಂದು ಮಾತಿದೆ. ಏನು ಗೊತ್ತಾ ಅದರ ಅರ್ಥ? ಪುರಾಣದಲ್ಲಿ ಬರೆದೆಲ್ಲ ಸತ್ಯ ಅಲ್ಲ. ಬರೀತಾರೆ ಮತ್ತೆ ಹೇಳ್ತಾರೆ ಸತ್ಯ ಅಲ್ಲ ಅಂತ. ಹಾಗೆ ಅವರು ಸತ್ಯ ಇಲ್ಲದನ್ನು ಎಷ್ಟೋ ಸೇರಿಸಿದ್ದಾರೆ.
ಹಾಗೆ ನಾವು ಪಾಠದಲ್ಲಿ ಸೇರಿಸಿದ್ದೇವೆ. ನಮ್ಮ ಕಲ್ಪನೆ, ನಮ್ಮ ತಿಳುವಳಿಕೆ, ನಮ್ಮ ಜ್ಞಾನ ಅದಕ್ಕೊಂದು ಎಲ್ಲ ಸೇರಿಸಿ ಪಾಠದಾನ ಕಟ್ಟಿದ್ದೇವೆ. ಆ ಪಾಠದಾನದಲ್ಲಿ ಒಂದು ದುರ್ಬಲವಾದ ಎಳೆ ಇದೆ, ಚರಿತ್ರೆ ಇದೆ, ಒಂದು ದುರ್ಬಲವಾದ ಎಳೆ. ಆ ಎಳೆಯನ್ನು ಹಿಡ್ಕೊಂಡು, ಆ ಜಾಡು ಹಿಡ್ಕೊಂಡು ಇವರು ವರ್ಷಗಟ್ಟಲೆ ಕೆಲಸ ಮಾಡಿದ್ದಾರೆ. ನೋಡಿ, ಇದು ದೊಡ್ಡದು. ನೋಡಿ, ಈ ಪುಸ್ತಕದಲ್ಲಿ ಸುಮಾರು 4 ತುಳು ಪಾಠದಾನಗಳಿವೆ. 4 ಪಾಠದಾನಗಳಿವೆ. ಅವುಗಳನ್ನು ಹುಡುಕಿ ಅವರಿಂದ ಹಾಡಿಸಿ ಅದರ ಅರ್ಥ ಹೇಳಿ, ಅದರಲ್ಲಿ ಒಂದು ಸಣ್ಣ ಚರಿತ್ರೆ ಸಹ ಇದೆ. ಅದನ್ನು ಕಟ್ಟೋರು ಯಾರು? ಆ ಕಟ್ಟೋರು ಯಾರು ದೈವಗಳಿಗೆ ಕಟ್ತಾರೆ ನೋಡಿ, ಅವರೇ. ಅವರಿಗೆ ಓದು ಬರಹ ಇಲ್ಲ. ಅವರು ತಮ್ಮ ಅನುಭವದಿಂದ ತಮ್ಮ ಸುತ್ತಮುತ್ತ ಚರಿತ್ರೆಯನ್ನು ಹುಡುಕಿ ಅವರು ಕಟ್ಟಿದ್ದಾರೆ. ಅದಕ್ಕೊಂದಷ್ಟು ಕಲ್ಪನೆ ಸೇರಿಸಿದ್ದಾರೆ. ಯಾಕಂದರೆ ಈಗ ಅವರು ಬರೆದ ಪುಸ್ತಕವನ್ನು ಒಪ್ಪೋರು ಇರ್ಬೋದು, ಒಪ್ಪದವರು ಇರ್ಬೋದು. ಅದಕ್ಕೆ ನಾನು ಹೇಳಿದೆ, ಈಗ ಅವರು ಹೇಳಿದ್ದೆಲ್ಲ ಸತ್ಯ, ಅದು ಕೊನೆ ಅತ್ಯಂತ ತಾರ್ಕಿಕವಾದದ್ದು ಅಂತ ಹೇಳುವುದಿಲ್ಲ, ಅವರು ಹೇಳುವುದಿಲ್ಲ. ಮಾಡಿ ನೀವು ಅಧ್ಯಯನ, ಅದಲ್ಲದ್ರೆ ನೀವು ಹುಡುಕಿ. ನಾನು ಹೇಳಿದ್ದು ಇಷ್ಟು, ನಾನು ಕಂಡದ್ದು ಇಷ್ಟು. ಇದು ರಮನಾಥ್ ಕೋಟೆಕಾರ್ ಅವರ ಒಂದು ನಿಲುವು. ಇದಕ್ಕೆ ನಾವು ಬದ್ಧರ. ಒಂದು ಸಂಶೋಧನೆ ಮಾಡುವವರಿಗೆ ನನಗೆ ಕಂಡದ್ದು ಇಷ್ಟು ಸತ್ಯಪ್ಪ, ನಿಮಗೆ ಬೇರೆ ಕಂಡ್ರೆ ಬರೀರಿ, ಹುಡುಕಿ. ಇದು ಅವರ ಇದಕ್ಕೆ ನಾವು ಮೆಚ್ಚಬೇಕು. ಇಂಥ ಒಂದು ವಿಶೇಷ ಕೆಲಸ ಮಾಡಿದಂತಹ ರಮನಾಥ್ ಕೋಟೆಕಾರ್, ನನಗೆ ಯಾವಾಗಲೂ ಅವರ ಬಗ್ಗೆ ಒಂದು ನೀವು ಇಷ್ಟು ಸಂಗೀತ ವಿದ್ವಾನಾಗಿ ನಿಮ್ಮ ಒಂದು ಕಚೇರಿ ಕೇಳಬೇಕು ಅಂತ ನನಗೆ ಆಸೆ ಉಂಟು ಅಂತ ಯಾವಾಗ ಹೇಳ್ತಾ ಇದ್ದೇನೆ. ಅದು ಯಾವಾಗ ಆಗ್ತದೆ ಗೊತ್ತಿಲ್ಲ. ಒಂದು ಸಂಗೀತ ಕಚೇರಿ ಆಗಬೇಕು ನಿಮ್ಮದು ಅಂತ ಎಷ್ಟು ವರ್ಷದಿಂದ ನಾನು ಕೇಳ್ತಾ ಇದ್ದೇನೆ. ಗೊತ್ತಿಲ್ಲ ಏನು ಸರ್? ಈಗ ಪುಸ್ತಕಗಳು, ಸಾಹಿತ್ಯದ ಬಗ್ಗೆ ಇಷ್ಟು ಕೆಲಸ ಮಾಡಿದ್ದಾರೆ. ಅದು ಈಗ ನನಗೆ ಆ ಯೋಗ, ನನಗೊಂದು ಪುಣ್ಯ ನೋಡಿ. ಇನ್ನು ಅವರ ಸಂಗೀತ ಕೇಳೋ ಭಾಗ್ಯ ಸಹ ನನಗೆ ಸಿಗ್ತದೆ ಅಂತ ಆಶಿಸ್ತಾ, ಸಂಗೀತ ಮತ್ತು ಸಾಹಿತ್ಯ ಎರಡೂ ಅವರ ಕೈ ಹಿಡಿದಿದೆ, ಇನ್ನು ಮುಂದೆ ಕೈ ಹಿಡಿಯಲಿ ಅಂತ ಹೇಳಿಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಧನ್ಯವಾದಗಳು ರೋಹಿಣಿ ಮೇಡಮ್. 2 ಕಾರ್ಯಕ್ರಮಗಳು, ಅಂದರೆ 2 ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ. ಒಂದು ಈಗಾಗಲೇ ಕೃತಿ ಬಿಡುಗಡೆ ನಡೆದಿದೆ, ಮತ್ತೊಂದು ಧ್ವನಿ ಸುರುಳಿ ಬಿಡುಗಡೆ. ಈ 2 ಕಾರ್ಯಕ್ರಮಗಳನ್ನು ಒಟ್ಟು ಸೇರಿಸಲಿಕ್ಕೆ ಒಂದು ಕಾರಣ ಏನಂತ ಹೇಳಿದ್ರೆ, ಇಬ್ಬರು ಗುರು ಶಿಷ್ಯರು. ರಮನಾಥ್ ಕೋಟೆಕಾರ್ ಅವರ ಗುರುಗಳು, ಅಮಿತ್ ಕುಮಾರ್ ಬೆಂಗ್ರೆ ಧ್ವನಿ ಸುರುಳಿಯನ್ನು ಮಾಡಿರುವವರು ಅವರ ಶಿಷ್ಯರಾಗಿದ್ದಾರೆ. ರಮನಾಥ್ ಕೋಟೆಕಾರ್ ಅವರು ಸಂಗೀತ ಗುರುಗಳು ಹೌದು, ಜೊತೆಗೆ ಒಬ್ಬ ಸಾಹಿತಿಯಾಗಿಯೂ ಕೂಡ ಒಂದು ಸಂಶೋಧನೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಪುಸ್ತಕ ರೂಪದಲ್ಲಿ ತಂದವರು ಕೂಡ ಹೌದು. ಅಮಿತ್ ಕುಮಾರ್ ಬೆಂಗ್ರೆ ಇತ್ತೀಚಿನ ದಿನಗಳಲ್ಲಿ, ಬಹುಶಃ ಕಳೆದ ಕೆಲವು ವರ್ಷಗಳಿಂದ ಈಚೆಗೆ ನಮ್ಮ ಎಲ್ಲ ಸಂಗೀತ ಪ್ರಿಯರಿಗೆ, ಮುಂದಿನ ಪೀಳಿಗೆಗೆ ಒಂದು ಸಂಗೀತವನ್ನು ಎಲ್ಲ ವಿಭಾಗದ ಎಲ್ಲ ಮಕ್ಕಳಿಗೂ ಮುಂದಿನ ಪೀಳಿಗೆಗೆ ಸಂಗೀತವನ್ನು ಮುಟ್ಟಿಸುವಂಥ ಕೆಲಸದಲ್ಲಿ ಬಹುಶಃ ನಾವೆಲ್ಲ ಗುರುತಿಸಲ್ಪಡುವಂಥ ಮತ್ತು ನಮಗೆ ಭಾಳ ಹತ್ತಿರದಲ್ಲಿ ಸಿಗುವಂಥ ಒಬ್ಬ ವ್ಯಕ್ತಿಯಾಗಿ ಇವತ್ತು ಅಮಿತ್ ಕುಮಾರ್ ಬೆಂಗ್ರೆ ಇದ್ದಾರೆ. ಅವರದ್ದೇ ಆದಂಥ ಒಂದು ಒಳ್ಳೆಯ ಉದ್ದೇಶಗಳನ್ನು ಹೇಗೆ ಮುಟ್ಟಿಸಬೇಕು ಮತ್ತು ಯಾವ ರೀತಿಯಲ್ಲಿ ಮಕ್ಕಳಿಗೆ ಸಂಗೀತವನ್ನು ಕಲಿಸಬೇಕು ಅನ್ನುವಂಥ ತನ್ನದೇ ಆದಂಥ ಒಂದು ಚಿಂತನೆ ಅಡಿಯಲ್ಲಿ ಸಂಗೀತವನ್ನು ಕಲಿಸ್ತಾ ಇದ್ದಾರೆ. ಹಿಂದೂಸ್ತಾನಿ ಸಂಗೀತವನ್ನು ಅಧ್ಯಯನ ಮಾಡ್ತಾ ಮತ್ತೊಂದು ಮೆಟ್ಟಿಲ್ಗೇರುವಂಥ ಒಂದು ಸಾಧನೆಯ ಕೆಲಸದಲ್ಲೂ ಕೂಡ ಒಬ್ಬ ಗುರುಗಳಾಗಿಯೂ ಮತ್ತೊಮ್ಮೆ ನಾನು ವಿದ್ಯಾರ್ಥಿಯಾಗಿಯೇ ಇದ್ದೇನೆ ಅಂತ ಹೇಳಿ ಒಬ್ಬ ವಿದ್ಯಾರ್ಥಿಯಾಗಿಯೂ ಕೂಡ ಅವರು ಇದ್ದಾರೆ. ಸೊ ವಿದ್ಯಾರ್ಥಿ ಆಗ್ತಾ ಮತ್ತೊಂದು ಸಾಧನೆಯನ್ನು ಮಾಡುವಂಥ ಒಂದು ದಿಶೆಯಲ್ಲಿ ಇವತ್ತು ಅಮಿತ್ ಕುಮಾರ್ ಬೆಂಗ್ರೆ ಅವರಿದ್ದಾರೆ. ಈ ಸಂದರ್ಭದಲ್ಲಿ ಅವರ ರಾಗ ಸಂಯೋಜನೆಯ ಕೋಟೆಕಾರಿನ ಅವರ ರಾಗ ಸಂಯೋಜನೆಯ ಬೊಳಂಗಾರ ತೊಡರು ತುಳುನಾಡ ದೈವರಾಜ ಬಬ್ಬು ಸ್ವಾಮಿ ಇದರ ತುಳು ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭವನ್ನು ಕೂಡ ಇಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ. ನಮ್ಮ V4 ನ್ಯೂಸ್ನ ಮಾಲಕರಾದ ಲಕ್ಷ್ಮಣ್ ಕುಂದಾರ್ ಅವರು ಈ ಒಂದು ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡಬೇಕು. ಲಕ್ಷ್ಮಣ್ ಕುಂದಾರ್ ಅವರು ಅಮಿತ್ ಕುಮಾರ್ ಬೆಂಗ್ರೆ ಅವರಿಗೂ ಕೂಡ ಹಿನ್ನೆಲೆಯಲ್ಲಿ ಇದ್ದುಕೊಂಡು ಭಾಳಷ್ಟು ಸಹಾಯವನ್ನು ಮಾಡ್ತಾ ಇರುವರು. V4 ನ್ಯೂಸ್ ಕೂಡ ಭಾಳಷ್ಟು ಹಿಂದೂಸ್ತಾನಿ ಗಾಯನಕ್ಕೆ ಸಂಬಂಧಪಟ್ಟ ಹಾಗೆ ಭಾಳಷ್ಟು ಕಾರ್ಯಕ್ರಮಗಳನ್ನು ಎಲ್ಲಿ ಯಾವಾಗ ಸ್ಥಾಪನೆ ಆಗಿದೆ ಆ ಸ್ಥಾಪನೆ ಆದಾಗಿನಿಂದ ಮಾಡ್ತಾ ಬಂದಿರುವುದು ಕೂಡ. ಆ ಹಿನ್ನೆಲೆಯಲ್ಲಿ ಅಮಿತ್ ಕುಮಾರ್ ಬೆಂಗ್ರೆ ಕೂಡ ನಮ್ಮವರೇ ಆಗಿದ್ದಾರೆ. V4 ನ್ಯೂಸಿಗೂ ಕೂಡ ಅವರು ನಮ್ಮವರೇ ಆಗಿದ್ದಾರೆ. ಸೊ ಒಂದು ಬಿಡುಗಡೆ ಸಮಾರಂಭವನ್ನು ದಯವಿಟ್ಟು
ಬಬ್ಬುಸ್ವಾಮಿಯ ಧ್ವನಿ ಸುರುಳಿಗಳ ಜೊತೆಗೆ ಅಮಿತ್ ಕುಮಾರ್ ಬೆಂಗ್ರೆ ಅವರ ರಾಗ ಸಂಯೋಜನೆಯ ಮತ್ತೊಂದು ಒಳಂಗಾರ ತುಡರು ತುಳುನಾಡ ದೈವರಾಜ ಬಬ್ಬುಸ್ವಾಮಿನ ಈ ಒಂದು ಧ್ವನಿ ಸುರುಳಿ ಕೂಡ ಇವತ್ತು ಬಿಡುಗಡೆಗೊಂಡಿದೆ. ಆ ಧ್ವನಿ ಸುರುಳಿಗಳ ಸಾಲಿಗೆ ಇನ್ನೊಂದು ಹೊಸ ಶೈಲಿಯ ಒಂದು ಧ್ವನಿ ಸುರುಳಿ ಬಿಡುಗಡೆ ಮಾಡಿದೆ. ಅಮಿತ್, ಒಂದೆರಡು ಮಾತು ಧ್ವನಿ ಸುರುಳಿ ಬಗ್ಗೆ. ನಮಸ್ತೆ ಮಾತಿರಗಿಲ್ಲ. ಈ ಶುಭ ಸಂದರ್ಭಡ್ ಎನ್ನ ಗುರುಕುಲ ಏನ ರಮನಾಥ್ ಕೋಟೇಕರ್ ಸರ್ನ ಪುಸ್ತಕ ಬಿಡುಗಡೆ ಸಮಾರಂಭ ಎನ್ನ ಗುರುಕುಲಿಗೆ ಅಭಿನಂದನೆ ಸಲ್ಲಿಸ ಒಂದು ಅಂಚನೆ ಈ ಧ್ವನಿ ಸುರುಳಿಗೆ ಸಾಹಿತ್ಯ ಮಂದಿನಾರು ದೀಪಕ್ ಎಸ್ ಕೋಟ್ಯನ್ ಬಂದು ಅಂಚನೆ ಸಂಗೀತ ನಿರ್ದೇಶನ ಉಸ್ತಾದ್ ರಫೀಕ್ ಖಾನ್ ಸರ್ ಅಂಚನೆ ಐಟ್ ಗಾಯಕರಾದ ಯಾನ್ಲವಲ್ಲ ರಾಗ ಸಂಯೋಜನೆ ಯಾನ್ ಬೊಕ್ಕ ಶ್ರೀಮತಿ ಲೋಲಾಕ್ಷಿ ಬೊಕ್ಕ ಶ್ರೀಕಾಂತ್ ಬೆಂಗ್ರೆ ಹರ್ಷಿತ್ ಬೆಂಗ್ರೆ ಅಂಚನೆ ಐಕ್ ಕೊಳಲು ವಾದನ ಮಂದಿನಾರು ವರುಣ್ ರಾವ್ ಬೊಕ್ಕ ಕೀಬೋರ್ಡ್ ಪ್ರವೀಣ್ ಪ್ರಭು ತಬ್ಲಾಡು ಶ್ರೀ ಸುಮನ್ ದೇವಾಡಿಗ ಅಂಚನೆ ಮಸ್ತ್ ಎಂಕ್ಲಿಗೆ ಬೆನ್ನೆಲುವಾದಂಥ ನಾ V4 ನ್ಯೂಸ್ ಮೀಡಿಯಾ ಎಸ್ಪೆಷಲಿ ಮಸ್ತ್ ಥ್ಯಾಂಕ್ಸ್ ಪನೊಂದುಲ್ಲೇನು ಲಕ್ಷ್ಮಣ್ ಕುಂದಾರ್ ಸರ್ಗೆ ಬಾರಿ ಪೊರ್ಲುಡು ಒಂಜಿ ರೆಡಿ ಆತನು ಈ ಸಾಂಗ್ ಈಗಲು ಮಾತ ಕೇನ್ಲೆ ಆಶೀರ್ವಾದ ಮನ್ಪ್ಲೆ ಅಂದು ನಟ್ಟೊಂದುಲ್ಲೆ. ಧನ್ಯವಾದ. ಸೊಲ್ಮೇಲು ಅಮಿತ್ ಇಂಜನ ಸಾಗಡ ನಲ್ಲ ಒಂಜಾತು ಧ್ವನಿ ಸುರುಳಿರು ಹಿಂದೂಸ್ತಾನಿ ಶಾಸ್ತ್ರೀಯಕ್ಕೆ ಸಂಬಂಧಪಟ್ಟದ್ದು ಅಥವಾ ಸೆಮಿ ಕ್ಲಾಸಿಗೆ ಸಂಬಂಧಪಟ್ಟದಲ್ಲ ಇಂಚನೆ ಒಂಜಾತು ಧ್ವನಿ ಸುರುಳಿರು ಬರಡು ಬಬ್ಬುಸ್ವಾಮಿನ ಆತನ ದೈವಾರಾಧನೆ ಸಂಬಂಧಪಟ್ಟದಲ್ಲ ಆತನ ಬೇತೆ ಮೂಲದಲ್ಲ ಒಂಜಾತು ಧ್ವನಿ ಸುರುಳು ಬರ್ಪಿಳಕ್ಕೆ ಆವಡಿ ಇರಡ್ದು ಪಡೆದಂಕೆಲ್ಲ ಹಾರೈಕೆ ಇದೆ. ನಾನು ಕಡೆ ಪಂಡೆ ಆಗಲೇ ಹೇಳಿದೆ, ಅಂದರೆ ಗುರು ಶಿಷ್ಯ ಶಿಷ್ಯ ಗುರು ಇಬ್ಬರ ಒಂದು ಬಿಡುಗಡೆ ಮತ್ತು ಲೋಕಾರ್ಪಣೆಯ ಕಾರ್ಯಕ್ರಮ ಇದು. ಹಾಗಾಗಿ ಒಂದು ಅದನ್ನು ಸಂಪ್ರದಾಯ ಅಂತ ಹೇಳೋದ ಕ್ರಮ ಅಂತ ಹೇಳೋದು ಗೊತ್ತಿಲ್ಲ, ಗುರು ಶಿಷ್ಯ ಶಿಷ್ಯ ಗುರುಗಳಿಗೆ ಒಂದು ಅಭಿನಂದನೆ ಮಾಡುವಂಥ ಒಂದು ಕಾರ್ಯಕ್ರಮ. ಸೊ ಅದನ್ನು ಈಗ ನಾವು ನಡೆಸ್ತಾ ಇದ್ದೇವೆ. ಚಾಲನೆ ದೊರೆಯಲಿ. ಮೊದಲಿಗೆ ಶಿಷ್ಯ ಗುರುವಿಗೆ ಅಭಿನಂದಿಸುವಂಥ ಆಶೀರ್ವಾದ ಬೇಡ್ತಾರೆ. ಅಭಿನಂದಿಸ್ತಾ ಅಮಿತ್ ಕುಮಾರ್ ಬೆಂಗ್ರೆ ರಮನಾಥ್ ಕೋಟೇಕರ್ ಅವರಿಗೆ ಶಾಲು ಹೊದಿಸಿ ಅಭಿನಂದಿಸ್ತಾರೆ. ನಮ್ಮ ಕೃತಿ ಲೋಕಾರ್ಪಣೆಯಾಗಿದೆ, ಅದು ಎಲ್ಲ ಕಡೆ ಸಂದುವಂತೆ ಆಗಲಿ ಅನ್ನುವಂಥ ಶಿಷ್ಯನ ಹಾರೈಕೆ. ಈಗ ಗುರುಗಳು ಶಿಷ್ಯನಿಗೆ ಶುಭ ಹಾರೈಕೆ ಮಾಡಬೇಕು. ಇದೇ ರೀತಿ ಹಲವಾರು ಸಿಡಿಗಳು ಧ್ವನಿ ಸುರುಳಿಗಳು ಮೂಡಿ ಬರಲಿ ಅನ್ನುವಂಥ ಹಾರೈಕೆಗಳೊಂದಿಗೆ ಗುರುಗಳಾದ ರಮನಾಥ್ ಕೋಟೇಕರ್ ಅವರು ಅಮಿತ್ ಕುಮಾರ್ ಬೆಂಗ್ರೆ ಅವರಿಗೆ ಶಾಲು ಹೊದಿಸಿ ಸನ್ಮಾನ. ತುಳುನಾಡ ದೈವರಾಜ ಬಬ್ಬುಸ್ವಾಮಿಯ ಭಕ್ತಿಗೀತೆಲು ತುಳು ಪದಕುಲು ಇದು ಲೋಕಾರ್ಪಣೆಯಾಗಿದೆ. ಕಳೆದ 1 ವರ್ಷದ ಹಿಂದೆ ಅಮಿತ್ ಕುಮಾರ್ ಅವರು ಇದಕ್ಕೆ ರಾಗ ಸಂಯೋಜನೆ ಮಾಡಿ ಸಂಗೀತ ಮಾಡಿ ಎಲ್ಲ ಸೆಟ್ ಮಾಡಿ ಇಟ್ಟಿದ್ರು. ಇವತ್ತು ಅದು ಲೋಕಾರ್ಪಣೆಯಾಗಿದೆ. V4 ನ್ಯೂಸ್ನ ಯೂಟ್ಯೂಬ್ ಚಾನಲಲ್ಲಿ ಈ ಹಾಡುಗಳು ನಿಮಗೆ ಲಭ್ಯವಿದೆ. ಈಗ ಆಡಿಯೋ ಹಾಡುಗಳು ಲಭ್ಯವಿದೆ. ಇನ್ನು ಕೆಲವು ಸಮಯಗಳ ನಂತರ ಅದಕ್ಕೆ ಪೂರಕವಾದಂಥ ಚಿತ್ರೀಕರಣದ ಒಂದಷ್ಟು ವಿಡಿಯೋ ವಿಜುವಲ್ಸ್ಗಳ ಜೊತೆಗೆ ಈ ಹಾಡುಗಳು ನಿಮ್ಮ ಮುಂದೆ ಬರಲಿಕ್ಕಿದೆ. ಇದೀಗ ನಿಮಗೆ ಅದು ಯೂಟ್ಯೂಬ್ನಲ್ಲಿ V4 ನ್ಯೂಸ್ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ತುಳುನಾಡ ದೈವರಾಜ ಬಬ್ಬುಸ್ವಾಮಿಯ ಭಕ್ತಿ ಪದಕಲು ನಿಮ್ಮ ಮುಂದೆ V4 ನ್ಯೂಸ್ ಸಾದರಪಡಿಸ್ತಾ ಇರುವಂಥದ್ದು. ಜೊತೆಗೆ ಈ ಎಲ್ಲ 3 ಸಂಸ್ಥೆಗಳು ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಕೊನೆಯದಾಗಿ ಎಲ್ಲರಿಗೂ ವಂದನಾರ್ಪಣೆಯನ್ನು ಅಭಿಜಿತ್ ಕರ್ಕೆರ್ ಅವರು ನಡೆಸಿಕೊಳ್ಳಿದ್ದಾರೆ. ಸಾಯಿ ಸುಂದರಿ ಸೇವಾ ಟ್ರಸ್ಟ್ ಕೋಟೆಕಾರ್ ಮಂಗಳೂರು, V4 ನ್ಯೂಸ್ ಚಾನೆಲ್ ERD ಮಂಗಳೂರು ಹಾಗೂ ಧ್ಯಾನ ಸಂಗೀತ ಅಕಾಡೆಮಿ ಉರ್ವಾ ಸ್ಟೋರ್ ಮಂಗಳೂರು, ಈ 3 ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಇಂತಹ ಒಂದು ಅದ್ಭುತ ಕಾರ್ಯಕ್ರಮ ಇವತ್ತು ನಡೆದಿದೆ. ಮೊದಲನೇದಾಗಿ ರಮನಾಥ್ ಕೋಟೆಕಾರ್ನವರ ಕೃತಿ ಲೋಕಾರ್ಪಣೆ ಆಗಿದೆ ಹಾಗೂ ಅಮಿತ್ ಕುಮಾರ್ ಬೆಂಗ್ರೆ ಇವರ ರಾಗ ಸಂಯೋಜನೆ ಮಾಡಿದಂತಹ ಭಕ್ತಿ ಪದ ಇದರ ಧ್ವನಿ ಸುರುಳಿ ಬಿಡುಗಡೆ ಕೂಡ ಆಗಿದೆ. ಇಂಥ ಒಂದು ಅದ್ಭುತ ಕಾರ್ಯಕ್ರಮದ ವಂದನಾರ್ಪಣೆ ನನಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಸೌಭಾಗ್ಯ ಅಂತ ಹೇಳಬೇಕು. ಮೊಟ್ಟ ಮೊದಲನೇ ಬಾರಿಗೆ ಪುಸ್ತಕ ಬಿಡುಗಡೆ ಮಾಡಿದಂತಹ ಶ್ರೀಮತಿ BM ರೋಹಿಣಿ ಇವರಿಗೆ ಆಯೋಜಕರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಕೃತಿ ಪರಿಚಯ ಮಾಡಿದಂತಹ ಶ್ರೀಮತಿ ಶಶಿಲೇಖಾ ಇವರಿಗೂ ಕೂಡ ನಮ್ಮ ಆಯೋಜಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.
ಇಂಥ ಅದ್ಭುತ ಕಾರ್ಯಕ್ರಮ ಇಂಥ ಒಂದು ಚಾನಲಲ್ಲಿ ಬರಬೇಕಾದ್ರೆ ಇದರ ಹಿಂದೆ ತುಂಬ ಸಹಾಯ ಮಾಡಿದಂಥ ಶ್ರೀ ಲಕ್ಷ್ಮಣ್ ಕುಂದರ್, ಮಾಲಕರು V4 ನ್ಯೂಸ್ ಚಾನಲ್, ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಕೃತಿ ಯಾರು ಬರೆದಿದ್ದಾರೆ ಲೇಖಕರು ರಮನಾಥ್ ಕೋಟೆಕಾರ್, ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೂ ಸಂಗೀತಕಾರ ರಮನಾಥ್ ಕೋಟೆಕಾರ್ನವರ ಶಿಷ್ಯ ಅಮಿತ್ ಕುಮಾರ್ ಬೆಂಗ್ರೆ, ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೂ ವೇದಿಕೆಯಲ್ಲಿ ಇರತಕ್ಕಂತಹ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳನ್ನು ಸಾಮೂಹಿಕವಾಗಿ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು. ಹಾಗೂ ನಮ್ಮ ಜೊತೆಗೆ ಇವತ್ತು ಸ್ಟುಡಿಯೋದಲ್ಲಿ ಬಂದಂತಹ ಹಲವಾರು ಅತಿಥಿಗಳು, ಗಣ್ಯರು, ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಕೊನೆಯದಾಗಿ ಗೌರವ ಉಪಸ್ಥಿತಿಯ ಇದ್ದಾರೆ ಡಾಕ್ಟರ್ ರಾಜೇಶ್ ಕದ್ರಿ, ಇವರಿಗೂ ಕೂಡ ಧನ್ಯವಾದಗಳು. ಶ್ರೀ ಮುದ್ದು ಮೂಡಬೆಳ್ಳೆ ಸರ್, ಧನ್ಯವಾದಗಳು ಸರ್. ಶ್ರೀ ಬೆನೆಟ್ ಜಿ ಅಮ್ಮಣ್ಣ, ಇವರಿಗೆ ಕೂಡ ಧನ್ಯವಾದಗಳು. ಹಾಗೂ ಶ್ರೀ ಜಾನ್ ಚಂದ್ರನ್, ಇವರು ನನ್ನ ಮುಂಚಿನ ಅಧ್ಯಾಪಕರಾಗಿದ್ದರು. ಇವತ್ತು ಕಾರ್ಯಕ್ರಮದ ಶುರುವಿಗೆ ಅವರು ಇದ್ದರು, ಬಟ್ ಇನ್ನೊಂದು ಕಾರ್ಯಕ್ರಮ ಇದ್ದ ಕಾರಣ ಅವರಿಗೆ ಹೋಗಬೇಕಾಯಿತು. ಹಾಗೂ ಕೊನೆಯದಾಗಿ ಇಂಥ ಒಂದು ಕಾರ್ಯಕ್ರಮ ನಿರೂಪಣೆ ಮಾಡಿದಂಥ ಎಲ್ಲರಿಗೆ ಪರಿಚಿತ ಆದಂತಹ ನಮ್ಮ ಮೈಮ್ ರಾಮದೇಸ್ ಅವರು, ಇವ್ರಿಗೂ ಕೂಡ ಎಂಟೈರ್ ಆಯೋಜಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದ. ವೀಕ್ಷಕರೇ, ಕೃತಿಗೆ ಸಂಬಂಧಪಟ್ಟ ಹಾಗೆ ಪುಸ್ತಕದ ಅಂಗಡಿಗಳಿಗೂ ಕೂಡ ಪುಸ್ತಕಗಳು ದೊರೆಯುತ್ತದೆ. ಜೊತೆಗೆ ರಮನಾಥ್ ಕೋಟೆಕರ್ ಅವರು ಬೆನರ್ಜಿ ಅಮ್ಮಣ್ಣ ಅಥವಾ V4 ನ್ಯೂಸ್ ಜೊತೆಗೂ ನೀವು ಕೃತಿಗಳನ್ನು ಪಡೆದುಕೊಳ್ಬೋದು. ಇನ್ನು CD ಸಂಬಂಧಪಟ್ಟ ಹಾಗೆ CD ಲೋಕ ಹೋಗಿದೆ. ಹಾಗಾಗಿ ಏನಿದ್ರೂ ಕೂಡ ಹಾಡುಗಳನ್ನು ನಾವು ಸಾಮಾಜಿಕ ತಾಣಗಳಲ್ಲಿ ಅಷ್ಟೇ ನೋಡಬಹುದು. V4 ನ್ಯೂಸ್ನ ಯೂಟ್ಯೂಬ್ ಚಾನಲಲ್ಲಿ ಹಾಡುಗಳು, ದೈವರಾಜ ಕೋರ್ದಬ್ಬು ಬಬ್ಬುಸ್ವಾಮಿಯ ಈ ಒಂದು ಭಕ್ತಿಗೀತೆಗಳು, ಅಮಿತ್ ಕುಮಾರ್ ಬೆಂಗ್ರೆ ಅವರು ಮಾಡಿದಂಥ ಹಾಡುಗಳು ಕೂಡ ನಿಮಗೆ ಲಭ್ಯ ಇರುತ್ತದೆ. ಎರಡನ್ನೂ ಕೂಡ ಕೇಳಬಹುದು, ಓದಬಹುದು, ಒಂದು ಜ್ಞಾನವನ್ನು ನಾವು ತಿಳುವಳಿಕೆ ಹೆಚ್ಚುಪಡಿಸಬಹುದು ಅಂತ ಹೇಳ್ತಾ, ಸಾಯಿ ಸುಂದರಿ ಸೇವಾ ಟ್ರಸ್ಟ್ ಕೋಟೆಕಾರ್ ಮತ್ತು ಧ್ಯಾನ ಸಂಗೀತ ಅಕಾಡೆಮಿ ಉರುವ ಸ್ಟೋರ್ ಜೊತೆಗೆ V4 ನ್ಯೂಸ್ ವತಿಯಿಂದ ಎಲ್ರಿಗೂ ಮಗದೊಮ್ಮೆ ಶುಭಾಶಯಗಳನ್ನು ಸಲ್ಲಿಸ್ತಾ, ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ನಮಸ್ಕಾರ.